ಹರೇ ಕೃಷ್ಣ ಎಲ್ಲರಿಗೂ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಶ್ಲೋಕ ಕಲಿಯುವ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಮಂಗಳಾಚರಣೆಯೊಂದಿಗೆ ಪ್ರಾರಂಭ ಮಾಡೋಣ. ಎಲ್ರು ನನ್ನ ಜೊತೆಗೆ ರಿಪೀಟ್ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಮೋ ಭಗವತೆ ವಾಸುದೇವಾಯ. ಗುರುವಿಗೆ ಪ್ರಾರ್ಥನೆ. ಓಂ ಅಜ್ಞಾನತಿಮಿರಾಂಧಸ್ಯ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯಾ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲ ಪ್ರಪಾದ ಪ್ರಣತಿ. ನಮ ಓಂ ವಿಷ್ಣುಪಾದಾಯ ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೇ ಕೃಷ್ಣ ಪೃಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿ ವೇದಾಂತ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೇ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸರಸ್ವತೆ ದೇವೆ ನಮಸ್ತೆ ಸರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ ಪಾಶ್ಚಾತ್ಯ ದೇಶತಾರಿಣಿ. ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ತತೋ ಜಯಮುದೀರಯೇತ್. ಸರ್ವೋಪನಿಷದೋ ಗಾವೋ ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನಃ ಗೋಪಾಲನಂದನಃ ಪಾರ್ಥೋ ವತ್ಸ ಸುತಿರ್ಭೋಕ್ತಾ ಪಾರ್ಥೋ ವತ್ಸಸುಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್ ಗೀತಾಮೃತಂ ಮಹತ್. ವಸುದೇವಸುತಂ ದೇವಂ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ಕಂಸಚಾಣೂರಮರ್ದನಂ ಕೊಡ್ತೇನೆ. ದೇವಕಿ ಪರಮಾನಂದಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣಂ ವಂದೇ ಜಗದ್ಗುರುಂ. ಜೈ ಶ್ರೀ ಕೃಷ್ಣ ಚೈತನ್ಯ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಎಲ್ಲರಿಗೂ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ್ ಕಿ ಜೈ, ಶ್ರೀ ಗೌರ್ ನಿತಾಯ್ ಕಿ ಜೈ, ಶಿಲ ಪ್ರಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ, ಎಲ್ಲ ಗುರು ಪರಂಪರೆಗೂ ಜೈ, ಎಲ್ಲ ದೀಕ್ಷಾ ಗುರುಗಳಿಗೂ ಜೈ, ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ, ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರು ಭ್ರಷ್ಟ ಕೃಪಾ ಸಿಂಧುಭ್ಯೈವ ಚ
पतितानां पावनेभ्यो वैष्णवेभ्यो नमो नमः। अनंत कोटि वैष्णव वृंद की जय। श्रील प्रभुपाद की जय। श्रील गुरुदेव की जय। ಹರೇ ಕೃಷ್ಣ. ಯಾರ್ಯಾರು ಅನ್ಮ್ಯೂಟ್ ಮಾಡ್ಕೊಂಡಿದ್ದೀರಾ ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ರಿಗೂ ಮ್ಯೂಟ್ ನಲ್ದಿರಿ. ಈಗಾಗ್ಲೇ ನೀವು 2 ದಿನ 1ನೇ ಅಧ್ಯಾಯದಿಂದ 11ನೇ ಅಧ್ಯಾಯದವರೆಗೂ ರಿವಿಷನ್ ಮಾಡಿದ್ರಿ ಅಂತ ಅನ್ಕೊಳ್ತೇನೆ ಅಲ್ಲ ಮಾತಾಜಿ? ಆಗಿದೆ ಅಲ್ಲ? ಸರಿ, ಓಕೆ. ಸೊ ಇವತ್ತು 12ನೇ ಅಧ್ಯಾಯನ ಪ್ರಾರಂಭ ಮಾಡೋಣ. ಈ ಒಂದು ಅಧ್ಯಾಯದ ಹೆಸರು ಭಕ್ತಿ ಯೋಗ ಅಂತ. ಭಕ್ತಿಯ ಕುರಿತು, ಸೇವೆಯ ಕುರಿತಾಗಿ ಅದು ಹೇಗಿರ್ಬೇಕು ಅನ್ನೋದನ್ನ ಭಗವಂತ ಅಲ್ಲಿ ನಮ್ಗೆ 12ನೇ ಅಧ್ಯಾಯದಲ್ಲಿ ತಿಳಿಸ್ತಾರೆ. ಅಥ ದ್ವಾದಶೋಧ್ಯಾಯ ಭಕ್ತಿ ಯೋಗ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 12ರ 1ನೇ ಶ್ಲೋಕ. ಅರ್ಜುನ ಉವಾಚ ಏವಂ ಸತತಯುಕ್ತಾಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಂ ಅವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮಾಃ. ಹರೇ ಕೃಷ್ಣ. ಇದೊಂದು ಉಚ್ಚಾರಣೆ. ಅರ್ಜುನ ಉವಾಚ ಏವಂ ಸತತಯುಕ್ತಾಯೇ ಭಕ್ತಾಸ್ತ್ವಾಂ. ಇದನ್ನ ಬಿಡಿಸಿದಾಗ ಭಕ್ತಾಹ ತ್ವಾಂ ಅಂತ ಕೂಡಿ ಭಕ್ತಾಸ್ತ್ವಾಂ ಆಗುತ್ತೆ. ಹಾಗೇನೆ ಕರೀರಿ. ಬಟ್ ಸಕ್ಕೆ 2 ಒತ್ತಿದೆ, ತ ಮತ್ತೆ ಒತ್ತು. ಸೊ 2 ಕೂಡ ಒತ್ತಿ ಹೇಳಲಿಕ್ಕೆ ಪ್ರಯತ್ನ ಮಾಡಿ. ಭಕ್ತಾಸ್ತ್ವಾಂ ಪರ್ಯುಪಾಸತೆ. ಇಲ್ಲಿ ಓಕೆ. ಏ ಚಾಪ್ಯಕ್ಷರಂ ಅವ್ಯಕ್ತಂ ಅಂತ ಇದೆ. ಚಾಪ್ಯಕ್ಷರಂ ಅದನ್ನ ಬಿಡಿಸಿದಾಗ ಚ ಅಕ್ಷರಂ ಅವ್ಯಕ್ತಂ ಅಂತ 3 ಪದಗಳು ಬರುತ್ತೆ. ಚ ಅಪಿ, ಸಾರಿ, ಎಷ್ಟು 4 ಪದಗಳು ಬರುತ್ತೆ. ಚ ಅಪಿ ಅಕ್ಷರಂ ಅವ್ಯಕ್ತಂ ಅಂತ 4 ಪದ ಬರುತ್ತೆ. ನೀವು ಕೂಡಿ ಹೇಳ್ಬೋದು ಚಾಪ್ಯಕ್ಷರಂ ಅಂತ 2 ಪದ ಮಾಡ್ಬೋದು. ಅದನ್ನ ಬಿಡಿಸ್ಬೋದು. ಚಾಪ್ಯಕ್ಷರಂ 1 ಪದ, ಅವ್ಯಕ್ತಂ 2 ಪದ. ಬಟ್ ಅಲ್ಲಿ ಆದ್ಮೇಲೆ ಒಂದು ಸೇರಿಸ್ಲಿಕ್ಕೆ ನೋಡಿ. ಚಾಪ್ಯಕ್ಷರಂ ಅವ್ಯಕ್ತಂ ತೇಷಾಂ ಕೇ ಯೋಗ ವಿತ್ತಮಾಹ. ಇದರ ಒಂದು ಅರ್ಥವನ್ನ ತಿಳ್ಕೊಳ್ಳೋಣ. ಅರ್ಜುನ ವಾಚ, ಅರ್ಜುನನು ಹೇಳಿದನು ಏವಂ, ಹೀಗೆ, ಏವಂ ಸತತಯುಕ್ತಾಯೇ, ಹೀಗೆ ಸದಾ ಯುಕ್ತರಾಗಿರೋಂಥವ್ರು ಅಂತ. ಯುಕ್ತರಾಗಿರೋದು ಅಂತಂದ್ರೆ ಸದಾ ಈ ಒಂದು ಭಕ್ತಿ ಪ್ರಕ್ರಿಯೆಯಲ್ಲಿ ತೊಡಗಿರುವಂಥವ್ರು. ಏವಂ ಸತತ ಯುಕ್ತಾಯೇ. ಯಾವ ಭಕ್ತರು ಸದಾ ನನ್ನಲ್ಲೇ ಮನಸ್ಸನ್ನ ಸ್ಥಿರಗೊಳಿಸ್ತಾರೋ ಅಂತ ಹೇಳಿ. ಭಕ್ತಾಸ್ತ್ವಾಂ ಪರ್ಯುಪಾಸತೆ, ನನ್ನನ್ನ ಭಕ್ತಿಯಿಂದ ಪೂಜಿಸ್ತಾರೋ ಅಂತ ಹೇಳುವಂಥದ್ದು. ಏವಂ ಸತತ ಯುಕ್ತಾಯೇ ಅಂದ್ರೆ ಸದಾ ಸರಿ. ಇದು ಅರ್ಜುನ ಪ್ರಶ್ನಿಸ್ತಾ ಇದ್ದಾನೆ ಇಲ್ಲಿ. ಆಕ್ಚುಲಿ ಅರ್ಜುನ ಹೇಳ್ತಾ ಇರುವಂತದ್ದು ಇದು. ಸದಾ ನಿನ್ನ ಭಕ್ತಿ ಸೇವೆಯಲ್ಲಿ ನಿರತರಾದವರು ಅಂತ ಹೇಳಿ. ಆದವರು ಭಕ್ತಾಸ್ತ್ವಾಂ ಪರಿಪಾಸತೆ. ಮತ್ತೆ ಈ ನಿನ್ನ ಒಂದು ಭಕ್ತಿಯಿಂದ ನಿನ್ನನ್ನ ಪೂಜಿಸುವಂಥವ್ರು. ಪರಿಪಾಸತೆ ಅಂದ್ರೆ ಉಪಾಸತೆ ಅಂದ್ರೆ ಪೂಜಿಸುವಂಥದ್ದು ಅಂತ. ಪರಿಪಾಸತೆ ಅಂದ್ರೆ ಪೂಜಿಸುವಂಥದ್ದು, ಸಮರ್ಪಕವಾಗಿ ಪೂಜಿಸ್ತಾರೋ ಹಾಗೆ. ಭಕ್ತಿಯಿಂದ ಸಮರ್ಪಕವಾಗಿ ಪೂಜಿಸ್ತಾರೋ. ಏ ಚಾಪ್ಯಕ್ಷರಂ ಅವ್ಯಕ್ತಂ. ಮತ್ತೆ ಯಾರು ಅಕ್ಷರಂ ಅಂದ್ರೆ ಅವಿನಾಶಿ, ಅವಿನಾಶಿಯಾದ, ಅವ್ಯಕ್ತಂ ಅಂದ್ರೆ ಅವ್ಯಕ್ತವಾದಂತಹ. ಚ ಅಪಿ ಅಕ್ಷರಂ. ಯಾರು ಈ ಅವಿನಾಶಿಯಾದಂತಹ ಅವ್ಯಕ್ತವಾದ ತತ್ವವನ್ನ ಧ್ಯಾನಿಸ್ತಾರೋ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ತತ್ವ ಅಂತ ಯಾಕೆ ಹೇಳ್ತಾ ಇರುವಂತದ್ದು ಇಲ್ಲಿ? ನಿರಾಕಾರ ಬ್ರಹ್ಮನನ್ನ ಪೂಜಿಸುವಂತವ್ರಿಗೆ ಹೇಳ್ತಾ ಇರುವಂತದ್ದು. ಹಾಗಾಗಿ ಆ ಒಂದು ಪದವನ್ನ ತಗೊಳ್ತಾರೆ. ಅವ್ಯಕ್ತವಾದ ನಿರಾಕಾರ ಬ್ರಹ್ಮನನ್ನ ಪೂಜಿಸುವವರು ತೇಷಾಂ ಕೇ ಯೋಗ ವಿತ್ತಮಾಹ. ಅವರಲ್ಲಿ ಇಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇರುವಂತದ್ದು. ತೇಷಾಂ ಕೇ ಯೋಗ ವಿತ್ತಮಾಹ. ಕೆ ಅಂದ್ರೆ ಯಾರು ಅಂತ ಹೇಳಿ. ಹೀಗೆ ಇವರಿಬ್ರಲ್ಲಿ ಇವರಿಬ್ರು ಅಂತಂದ್ರೆ ಯಾರ್ಯಾರು? ಸದಾ ಭಕ್ತಿ ಸೇವೆಯಲ್ಲಿ ನಿರತರಾದವರು ಮತ್ತು ಅವ್ಯಕ್ತವಾದಂತಹ ನಿರಾಕಾರ ಬ್ರಹ್ಮನನ್ನ ಪೂಜಿಸುವಂತವ್ರು. ಇವರಿಬ್ರಲ್ಲಿ ಯಾರು ಶ್ರೇಷ್ಠ ಯೋಗಿಗಳು ಅಂತ ಕೇಳ್ತಾ ಇರುವಂತದ್ದು, ಅಥವಾ ಯಾರು ಪರಿಪೂರ್ಣರು ಅಂತ ಕೇಳ್ತಾ ಇರುವಂತದ್ದು. ಒಟ್ಟಾರೆ ಅರ್ಥ ಏನ್ ಕೊಡುತ್ತಂದ್ರೆ, ಅರ್ಜುನ್ ಹೇಳ್ತಾರೆ, ಹೇ ಪ್ರಭು, ಸದಾ ನಿನ್ನ ರೂಪದಲ್ಲಿಯೇ ಮನಸ್ಸನ್ನ ಇಟ್ಟು ನಿನ್ನನ್ನು ಭಕ್ತಿಯಿಂದ ಪೂಜಿಸುವವರು ಪೂಜಿಸುವ ಭಕ್ತ ಶ್ರೇಷ್ಠನೋ, ಅಥವಾ ಅವ್ಯಕ್ತವಾದಂತಹ
ಈ ನಿರಾಕಾರ ಬ್ರಹ್ಮನನ್ನ ಧ್ಯಾನಿಸುವಂತ ಯೋಗಿಗಳು ಶ್ರೇಷ್ಠರು ಅಂತ ಕೇಳ್ತಾರೆ. ಮತ್ತೆ 4 ಜನರಿಗೆ ಹೇಳಿಸಿ. ಆಯ್ತು ಮಾತಾ. ಹರೇ ಕೃಷ್ಣ. ಐಶ್ವರ್ಯ ಲಕ್ಷ್ಮಿ ಮಾತಾಜಿ, ಸುಮಿತ್ರಮ್ಮ ಮಾತಾಜಿ, ಅಂಬಿಕಾ ಮಾತಾಜಿ, ಮಲ್ಜಮ್ಮ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕೇಳಿಸ್ತಿದ್ಯಾ ಮಾತಾಜಿ? ಹಾ ಕೇಳಿಸ್ತಾ ಇದೆ ಮಾತಾಜಿ, ಹೇಳಿ ಬೇಡಿ ಬೇಡ. ಅರ್ಜುನ ಉವಾಚ ಏವಂ ಸತತಯುಕ್ತ ಏ ಭಕ್ತ ಭಕ್ತ ಸ್ವಾಂ ಭಕ್ತಾಸ್ತ್ವಾಂ ಯಾರು ಇಬ್ರಿದ್ದೀರಾ ಅಲ್ಲಿ? ಇಲ್ಲ ಮಾತಾಜಿ. ಹೇಳಿ. ಭಕ್ತಾಸ್ವ ಪರ್ಯಾಪಾಸತೆ ಏ ಪರ್ಯುಪಾಸತೆ ಏ ಚಾಪ್ಯಕ್ಷರ ಮ ವ್ಯಕ್ತ ಚಾಪ್ಯಕ್ಷರಂ ಚಾಪ್ಯಕ್ಷರಂ ಅವ್ಯಕ್ತಂ ಅವ್ಯಕ್ತಂ ತೇಷಾಂ ಕೆ ಯೋಗವಿತ್ತಮಃ. ಕರೆಕ್ಟ್ ಮಾತಾಜಿ. ಹರೇ ಕೃಷ್ಣ. ಓದ್ಕೊಳ್ಳಿ, ಈಗ ಎಲ್ಲರೂ ಹೇಳ್ತಿರ್ತಾರಲ್ಲ ಅವಾಗ ಓದ್ಕೊಳ್ಳಿ. ಮತ್ತೆ ಶ್ಲೋಕ 1. ಅರ್ಜುನ ಉವಾಚ ಏವಂ ಸತತಯುಕ್ತ ಯೇ ಭಕ್ತಾ ಸ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಂ ಅವ್ಯಕ್ತಂ ತೇಷಾಂ ಕೆ ಯೋಗವಿತ್ತಮ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ವಿತ್ತಮ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 1. ಅರ್ಜುನ ಉವಾಚ ಏವಂ ಸತತಯುಕ್ತಾ ಹೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಂ ಅವ್ಯಕ್ತಂ ತೇಷಾಂ ಕೆ ಯೋಗವಿತ್ತಮಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 1. ಅರ್ಜುನ ಉವಾಚ ಏವಂ ಸತತಯುಕ್ತಾ ಯೇ ಭಕ್ತಸ್ತ್ವಂ ಪರ್ಯುಪಾಸತೆ ಯೇ ಚಾಪರಕ್ಷಮ ವ್ಯಕ್ತಂ ತೇಷಾಂ ಕೆ ಯೋಗವಿತ್ತಮಃ. ತೇಷಾಂ ಕೆ ಯೋಗವಿತ್ತಮಃ. ಮಾತಾಜಿ ಇದು ಏ ಚಾಪರಕ್ಷಮ ಅವ್ಯಕ್ತಂ ಅದು ತಪ್ಪಾಯ್ತು ಅನ್ಸುತ್ತೆ ನನಗೆ. ಏ ಚಾಪ್ಯಕ್ಷರಂ ಚಾಪ್ಯಕ್ಷರಂ ಅವ್ಯಕ್ತಂ. ಓಕೆ ಮಾತಾಜಿ. ಸರಿ ಆಯ್ತಾ ಮಾತಾಜಿ? ಆಯ್ತು ಮಾತಾಜಿ. ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 12 2ನೇ ಶ್ಲೋಕ. ಶ್ರೀ ಭಗವಾನುವಾಚ ಮಯ್ಯಾವೇಶ ಮನೋ ಯೇ ಮಾಂ ನಿತ್ಯಯುಕ್ತಾ ಉಪಾಸತೆ ಶ್ರದ್ಧಯಾ ಪರಯೋಪೇತಾಃ ತೇ ಮೇ ಯುಕ್ತಾ ತಮಾಮತಾಃ. ಹರೇ ಕೃಷ್ಣ. ಇದ್ರ ಒಂದು ಉಚ್ಚಾರಣೆ. ಶ್ರೀ ಭಗವಾನ್ ಉವಾಚ ಮಯ್ಯಾವೇಶ. ಇಲ್ಲಿ ಮಯ್ಯಾವೇಶ ಅಂದ್ರೆ ಮೈ ಆವೇಶ ಅಂತ ಹೇಳಿ ಬರುತ್ತೆ. ಮೈ ಆವೇಶ ಮಯ್ಯಾವೇಶ ಮನೋ ಏ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧಯಾ ಪರಯೋಪೇತಾಃ. ಇಲ್ಲಿ ಪರಯೋಪೇತಾಃ ಬಿಡಿಸಿದಾಗ ಪರಯ ಉಪೇತಾಃ ಅಂತ 2 ಪದಗಳು ಬರುತ್ತೆ. ಕೂಡಿ ಹೇಳಿ. ಪರಯೋಪೇತಾಃ ತೇ ಮೇ ಯುಕ್ತ ತಮಾಮತಾಃ. ಯುಕ್ತತಮ ಮತಾಃ. ಇದರೊಂದು ಸರಳವಾಗಿದೆ ಪದಗಳು, ಎಲ್ರು ಕೂಡ ಹೇಳ್ಬೋದು. ಇದರ ಒಂದು ಅರ್ಥವನ್ನ ತಿಳ್ಕೊಂಡು ಬರೋಣ. ಮಯ್ಯಾವೇಶ ಮನೋ ಏ ಮಾಂ. ಮಯಾವೇಶ ಅಂದ್ರೆ ಮೈ ಆವೇಶ. ನನ್ನಲ್ಲಿ ಆವೇಶ ಅಂದ್ರೆ ಸ್ಥಿರಗೊಳಿಸುವಂಥದ್ದು, ನನ್ನಲ್ಲಿ ಸ್ಥಿರಗೊಳಿಸುವಂಥದ್ದು. ಏನನ್ನ? ಮನೋ ಏ ಮಾಂ ಅಂದ್ರೆ ಮನ ಮನ ಅಂದ್ರೆ ಮನಸ್ಸನ್ನ ನನ್ನಲ್ಲಿ ಸ್ಥಿರಗೊಳಿಸುವಂಥದ್ದು. ಸ್ಥಿರಗೊಳಿಸುವವರು ಏನನ್ನ? ಮನಸ್ಸನ್ನ. ಏ ಮಾಂ. ಏಮಂದ್ರೆ ಏ ಅಂದ್ರೆ ಯಾರು, ಮಾಂ ಅಂದ್ರೆ ನನ್ನನ್ನು. ಸೊ ಯಾರು ನನ್ನಲ್ಲಿ ಮನಸ್ಸನ್ನ ಸ್ಥಿರಗೊಳಿಸ್ತಾರೋ ಅಂತ ಈ ತರ ಭಗವಂತ ಹೇಳ್ತಾ ಇರುವಂಥದ್ದು. ಅದಕ್ಕೆ ಮೊದಲೇ ಪ್ರಶ್ನೆಗೆ ಈ ಒಂದು ಈ 12ನೇ ಅಧ್ಯಾಯದ ಮೊದಲೇ ಪ್ರಶ್ನೆಗೆ ಉತ್ತರ ಕೊಡ್ತಾ ಇರುವಂಥದ್ದು. ನಿತ್ಯಯುಕ್ತ ಉಪಾಸತೆ. ನಿತ್ಯಯುಕ್ತ ಅಂತಂದ್ರೆ ಇಲ್ಲಿ ಸದಾ ನಿರತರಾಗಿರುವಂಥವ್ರು ಅಂತ. ಎದರಲ್ಲಿ ನಿರತರಾಗಿರುವಂಥದ್ದು? ಉಪಾಸತೆ. ಉಪಾಸತೆ ಅಂದ್ರೇನು? ಆರಾಧನೆಯಲ್ಲಿ,
ಪೂಜೆಯಲ್ಲಿ ಸದಾ ನನ್ನ ಆರಾಧನೆಯಲ್ಲಿ ನಿರತರಾಗಿರುವಂತವ್ರು ಶ್ರದ್ಧೆಯ ಪರಯೋಪೇತಾಹ. 3ನೇ ಲೈನು. ಶ್ರದ್ಧೆಯ ಅಂದ್ರೆ ಶ್ರದ್ಧೆಯಿಂದ. ಹೇಗೆ ಪೂಜಿಸ್ಬೇಕು? ಹಾಗೆ ಪೂಜಿಸೋದಲ್ಲ. ಹೇಗೆ ಪೂಜಿಸೋದು ಶ್ರದ್ಧೆಯಿಂದ. ಪರಯೋಪೇತಾಹ ಅಂದ್ರೆ ಪರಹ ಇದು ಪರಯ ಉಪೇತಾಹ ಅಂತ ಕರೀತಾರೆ. ಪರಯ ಅಂತಂದ್ರೆ ಈ ಪರಮವಾದ ಅಂತ ಹೇಳ್ತಾ ಇರುವಂತದ್ದು ಅಥವಾ ಅಲೌಕಿಕವಾದಂಥದ್ದು. ಉಪೇತಾಹ ಅಂದ್ರೆ ಕೂಡಿರುವಂಥದ್ದು. ಅಂದ್ರೆ ಅಲೌಕಿಕವಾಗಿ ಕೂಡಿರುವಂಥವ್ರು ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಅಲೌಕಿಕವಾದ ಶ್ರದ್ಧೆ ಹಾಗೆ ಅಲ್ಲ, ಅಲೌಕಿಕವಾದ ಶ್ರದ್ಧೆಯಿಂದ ನನ್ನನ್ನ ಪೂಜಿಸುವಂಥವ್ರು ಅಂತ ಹೇಳಿ. ಆಮೇಲೆ ತೇಮೇ ಯುಕ್ತ ತಮಾಮತಾಹ, ಲಾಸ್ಟ್ ಲೈನು. ತೇ ಅಂದ್ರೆ ಅವರು, ಮೇ ಅಂದ್ರೆ ಈ ಒಂದು ನನ್ನ ಅಂತ ಕರೀತಾರಂಥದ್ದು. ಯುಕ್ತ ತಮಾಮತಾಹ ಅಂತ. ಇಲ್ಲಿ ಯುಕ್ತ ತಮಾಮತಾಹ ಅಂತಂದ್ರೆ ಇದು ಮತಾಹ ಅಂದ್ರೆ ಅಭಿಪ್ರಾಯ ಅಂತ ಹೇಳ್ತಾ ಇರುವಂತದ್ದು ಇಲ್ಲಿ. ಈ ಯುಕ್ತ ತಮಾಮ ಅತ್ಯುತ್ತಮ ಯೋಗಿಗಳು ಅನ್ನುತ್ತಾರೆ, ಇದು ನನ್ನ ಅಭಿಪ್ರಾಯ ಅಂತ ಈ ತರ ಇಲ್ಲಿ ಹೇಳ್ತಾ ಇರುವಂತದ್ದು ಎಂದು ಭಾವಿಸುತ್ತೇನೆ. ಸೊ ಇಲ್ಲಿ ಹೇಳ್ತಾ ಇರುವಂತದ್ದು ಹೀಗೆ ಅವರನ್ನು ನಾನು ಅತ್ಯಂತ ಪರಿಪೂರ್ಣರೆಂದು ಭಾವಿಸ್ತೇನೆ. ಯಾರನ್ನ ಪರಿಪೂರ್ಣ ಅಂತ ಭಾವಿಸ್ತಾರೆ ಭಗವಂತ 2ರಲ್ಲಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಇರ್ತಾರೆ. ಮಯ್ಯಾವೇಶ ಮನೋ ಏಮಾಂ ನಿತ್ಯಯುಕ್ತ ಉಪಾಸತೆ. 2 ಲೈನ್ ಅರ್ಥ. ಯಾರು ತನ್ನ ಮನಸ್ಸನ್ನು ನನ್ನಲ್ಲಿ ಸಂಪೂರ್ಣವಾಗಿ ಸ್ಥಿರಗೊಳಿಸಿ ಸದಾ ನನ್ನ ಒಂದು ಆರಾಧನೆ ಭಜನೆ ಮಾಡ್ತಾರೋ, ಶ್ರದ್ಧೆಯ ಪರಯೋಪೇತಾಹ, ಸೊ ಪರಮ ಶ್ರದ್ಧೆಯಿಂದ ಅವರ ಪೂಜೆ ಕೂಡಿರುತ್ತೋ, ತೇಮೇ ಯುಕ್ತ ತಮಾಮತಾಹ, ಅವರನ್ನೇ ನಾನು ಅತ್ಯುತ್ತಮ ಯೋಗಿಗಳು ಅಂತ ಹೇಳಿ ಭಾವಿಸ್ತೇನೆ ಅಂತ ತಿಳಿತೇನೆ ಅಂತ ಇಲ್ಲಿ ಹೇಳ್ತಾರೆ. ಒಟ್ಟಾರೆ ಇಷ್ಟ ಅರ್ಥ ಕೊಡುತ್ತೆ. ಯಾರ ಮನಸ್ಸು ಸಂಪೂರ್ಣವಾಗಿ ನನ್ನನ್ನ ಸ್ಥಿರಗೊಳಿಸಿ ಪರಮ ಶ್ರದ್ಧೆಯಿಂದ ಸದಾ ನನ್ನ ಭಕ್ತಿಯನ್ನ ಮಾಡ್ತಾರೋ ಅವರೇ ನನಗೆ ಶ್ರೇಷ್ಠ ಯೋಗಿಗಳು ಅಂತ ಹೇಳ್ತಾರೆ. ಹರೇ ಕೃಷ್ಣ. 4 ಜನರಾಗಿ ಹೇಳಿಸಿ. ಹರೇ ಕೃಷ್ಣ. ಸಾರಿ ಮಾತಾಜಿ. ಹಾ ಮಾತಾಜಿ ಹೇಳ್ತೇನೆ. ಭಾಗ್ಯಲಕ್ಷ್ಮಿ ಮಾತಾಜಿ, ಗಾಯತ್ರಿ ಮಾತಾಜಿ, ಗೀತಾ ಮಾತಾಜಿ, ಗೀತಾ ಕೋಟೆಕಲ್ ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 2. ಶ್ರೀ ಭಗವಾನ್ ಉವಾಚ ಮಯಾ ವೇಶ್ಯೇ ಮನೋ ಹೇಮಾಂ ನಿತ್ಯಯುಕ್ತಾಂ ಉಪಾಸತೆ ಶ್ರದ್ಧೆಯ ಪರಯೋಪೇತಃ ತೇ ಮೇ ಯುಕ್ತತಮಾ ಮತಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕರೆಕ್ಟ್ ಆಗಿತ್ತ ಮಾತಾಜಿ? ಇಲ್ಲ, ಸರಿ ಇದೆ ಮಾತಾಜಿ. ಅಲ್ಲೆಲ್ಲಿ ಚೂರ್ ಪಾರ್ ಇರುತ್ತೆ, ಅದು ಆಮೇಲೆ ನೀವೇ ಮಾಡ್ಕೊಳ್ತೀರಾ ಕರೆಕ್ಷನ್. ಓಕೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 2. ಶ್ರೀ ಭಗವಾನ್ ಉವಾಚ ಮಯಾವೇಶ ಮನೋ ಯೇ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧೆಯ ಪರಯೋಪೇತಾಃ ತೇ ಮೇ ಯುಕ್ತತಮಾ ಮತಾಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಶ್ಲೋಕ 2. ಶ್ರೀ ಭಗವಾನ್ ಉವಾಚ ಮಯ್ಯಾವೇಶ ಮನೋ ಯೇ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧೆಯ ಪರಯೋಪೇತಾಃ ತೇ ಮೇ ಯುಕ್ತತಮಾ ಮತಃ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 2. ಶ್ರೀ ಭಗವಾನ್ ಉವಾಚ ಮಯ್ಯಾವೇಶ ಮನೋ ಯೇ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧೆಯ ಪರಯೋಪೇತಾಃ ತೇ ಮೇ ಯುಕ್ತತಮಾ ಮತಃ. ಹರೇ ಕೃಷ್ಣ. ಹರೇ ಕೃಷ್ಣ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಸರಿ ಇದೆ. ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 12ರ 3ನೇ ಶ್ಲೋಕ. ಏ ತ್ವಕ್ಷರಂ ಅನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮಚಿಂತ್ಯಂ ಚ ಕೂಟಸ್ಥಂ ಅಚಲಂ ಧ್ರುವಂ. ಇದೊಂದು ಉಚ್ಚಾರಣೆ. ಏ ತ್ವಕ್ಷರಂ ಅನಿರ್ದೇಶ್ಯಂ. ಇದನ್ನ ಬಿಡಿಸಿದಾಗ ಏ ತ್ವಕ್ಷರಂ, ಏತು ಅಕ್ಷರಂ ಅನಿರ್ದೇಶ್ಯಂ ಅಂತ ಹೇಳ್ತಾರೆ. ಏತು ಅಕ್ಷರಂ ಅನಿರ್ದೇಶ್ಯಂ. ಅವ್ಯಕ್ತಂ ನೋಡಿ, ಅಲ್ಲಿ ದಕ್ಕೆ ಅರ್ಕಾವಳಿ ಇದೆ, ಮತ್ತೆ ಜೊತೆಗೆ ದೀರ್ಘ ಇದೆ. ಅನಿರ್ದೇಶ್ಯಂ. ಇಲ್ಲಿ 2 ಪದಗಳನ್ನ ಮಾಡಿ. ಏ ತ್ವಕ್ಷರಂ ಆದ್ಮೇಲೆ ಆದ್ಮೇಲೆ ಸೇರಿಸ್ಬೇಕು. ಅನಿರ್ದೇಶ್ಯಂ. ಸೊ
ಸಪೋಸ್ ನೀವು ಕೂಡಿ ಹೇಳೋರು ಇದ್ರೆ ಕೂಡಿನೂ ಕೂಡ ಹೇಳ್ಬಹುದು. ಅವ್ಯಕ್ತಂ ಪರ್ಯುಪಾಸತೆ. ಸರ್ವತ್ರಗಮ ಅಚಿಂತ್ಯಂ, ಇಲ್ಲಿ ಸರ್ವತ್ರಗಮ ಅಚಿಂತ್ಯಂ ಆದ್ಮೇಲೆ ಮತ್ತೆ ಅಲ್ಲಿ ಸೇರಿಸ್ಬೇಕು. ಸರ್ವತ್ರಗಮ ಒಂದು ಪದ, ಅಚಿಂತ್ಯಂ ಎರಡನೇ ಪದ. ಚ ಕೂಟಸ್ಥಂ, ಕೂಟಸ್ಥಂ ಕೂಟಸ್ಥಂ ಅಚಲಂ ಅಂತ ಕರೀತಾರೆ. ಕೂಟಸ್ಥಂ ಅಚಲಂ ಅದಕ್ಕಿಂತ ಬೆಟರು ಕೂಟಸ್ಥಂ ಅಚಲಂ ಅಂತ ಕರೆದ್ರೆ ಒಳ್ಳೇದು. ಸೇರಿಸಿ ಅಲ್ಲಿ ಆದ್ಮೇಲೆ ಕೂಟಸ್ಥಂ ಅಚಲಂ ಧ್ರುವಂ. ಇದ್ರ ಒಂದು ಅರ್ಥ ತಿಳ್ಕೊಳ್ಳೋಣ. ತು ಅಂದ್ರೆ ಆದ್ರೆ ಯಾರು, ಮತ್ತೆ ಭಗವಂತ ಇಲ್ಲಿ ಹೇಳ್ತಾ ಇರುವಂತದ್ದು ಹಿಂದಿನ ಒಂದು ಶ್ಲೋಕಕ್ಕೆ ಆ ಪ್ರಶ್ನೆಗೆ ಮತ್ತೆ ಇಲ್ಲಿ ಅವನ್ಗೆ ಪ್ರತಿಕ್ರಿಯಿಸ್ತಾ ಹೇಳ್ತಾರೆ. ಆದ್ರೆ ಯಾರು ಅಕ್ಷರಂ ಅಂದ್ರೆ ಈ ಒಂದು ಅವಿನಾಶಿ ಆದದ್ದು, ಅದಕ್ಕೆ ಹೇಳ್ತಾ ಇರುವಂತದ್ದು. ಅಕ್ಷರಂ ಅನಿರ್ದೇಶ್ಯಂ. ಅನಿರ್ದೇಶ್ಯಂ ಅಂತಂದ್ರೆ ಯಾವ್ದು ಅನಿರ್ದಿಷ್ಟವಾಗಿರುತ್ತೋ, ಯಾವ್ದನ್ನ ವಿವರಿಸಲಾಗೋದಿಲ್ವೋ ಅದಕ್ಕೆ ಏನಂತ ಕರೀತಾರೆ, ಅನಿರ್ದೇಶ್ಯಂ. ಆದ್ರೆ ಯಾರು ಅವಿನಾಶಿಯಾದ, ಈ ವಿವರಿಸಲಾಗದ, ಅವ್ಯಕ್ತವಾದ ವಾದದ್ದನ್ನ ಪೂಜಿಸ್ತಾರೋ ಅಂದ್ರೆ ಪರಿಭಾಸತೆ, ಪೂಜಿಸ್ತಾರೋ. ಏನ್ ಹೇಳ್ತಾ ಇರುವಂತದ್ದು, ಯಾರು ನಿರಾಕಾರ ವನ್ನ ಈ ಒಂದು ಅವ್ಯಕ್ತವಾದದ್ದನ್ನ, ನಿರಾಕಾರವನ್ನ ಪೂಜಿಸ್ತಾರೋ. ಸರ್ವತ್ರಗಮ ಅಂದ್ರೆ ಈ ಎಲ್ಲ ಕಡೆಗೆ ವ್ಯಾಪಿಸಿರುವಂತದ್ದು. ಅಚಿಂತ್ಯಂ ಚ, ಅಚಿಂತ್ಯಂ ಅಂದ್ರೆ ಕಲ್ಪನೆಗೆ ಮೀರಿದಿರುವಂತದ್ದು, ಚಿಂತನೆಗೆ ಸಿಗದೆ ಇರುವಂತದ್ದು. ಚ ಅಲ್ಲಿ ಯಾವಾಗ್ಲೂನು ನಾವು ಎರಡು ಪದಗಳ ಮಧ್ಯೆ ಮತ್ತು ಅಂತ ಹಾಕ್ತೇವೆ ಅಲ್ಲ, ನಾವು ಹಾಕುವಾಗ ಕನ್ನಡದಲ್ಲಿ. ಆದ್ರೆ ಸಂಸ್ಕೃತದಲ್ಲಿ ಮತ್ತು ಅನ್ನೋದಕ್ಕೆ ಕೊನೆಗೆ ಬರುತ್ತೆ. ಅಂದ್ರೆ ಏನ್ ಹೇಳ್ಬೇಕು ಅದನ್ನೆಲ್ಲ ಹೇಳಿ ಆದ್ಮೇಲೆ ಮತ್ತು ಅಂತ ಬರುತ್ತೆ. ಚ ಅಂತಂದ್ರೆ ಮತ್ತು ಅಂತ ಅರ್ಥ. ಕೂಟಸ್ಥಂ ಅಚಲಂ ಧ್ರುವಂ, ಹೀಗೆ ಕಲ್ಪನೆಗೆ ಮೀರಿದ್ದು, ಬದಲಾಗದ, ಸ್ಥಿರವಾದ, ಶಾಶ್ವತವಾದ ಅಂತ ಇಲ್ಲಿ ಹೇಳ್ತಾರೆ. ಕೂಟಸ್ಥಂ ಆಗಿದೆ, ಅಚಲಂ ಆಗಿದೆ, ಧ್ರುವಂ ಆಗಿದೆ ಅಂತ ಇಲ್ಲಿ ಹೇಳ್ತಾರೆ. ಸೊ ಹೀಗೆ ಪದಗಳ ಅರ್ಥ ಒಂದೊಂದು ತಿಳ್ತಾ ಹೋದ್ರೆ ನಮ್ಗೆ ಬೇರೆ ಅರ್ಥ ಕೊಡುತ್ತೆ. ಸೊ ಅದನ್ನೇ ಒಂದು ಸೆಂಟೆನ್ಸ್ ರೂಪದಲ್ಲಿ ಏತ್ವಕ್ಷರಂ ಅನಿರ್ದೇಶಂ ಅವ್ಯಕ್ತಂ ಪರ್ಯುಪಾಸತೆ ಅಂತ ಹೇಳುತ್ತೆ. ಯಾರು ನಿರಾಕಾರವಾದ ವರ್ಣನೆಗೆ ಮೀರಿದ ಈ ಅವಿನಾಶಿಯಾದ ತತ್ವವನ್ನ ಪೂಜಿಸ್ತಾರೋ ಅಂತ. ಅಂದ್ರೆ ಇಲ್ಲಿ ಅವ್ಯಕ್ತವಾದದ್ದು, ಇಂದ್ರಿಯಗಳ ಗ್ರಹಿಕೆಗೆ ಮೀರಿದ್ದು, ಸರ್ವವ್ಯಾಪಿಯಾಗಿರುವಂತಹ, ಈ ಚಿಂತನೆಗೆ ಸಿಗದೇ ಇರುವಂತಹ ಒಂದು ತತ್ವವನ್ನ ಪೂಜಿಸ್ತಾರೋ. ಸರ್ವತ್ರಗಮ ಚಿಂತ್ಯಂ ಚ, ಅದು ಎಲ್ಲೆಡೆಗೆ ವ್ಯಾಪಿಸಿದ, ಮತ್ತೆ ಮನಸ್ಸಿನಿಂದ ಈ ಒಂದು ಅಳಿಯಲಾಗದಂತಹ ತತ್ವ ಅಂತ ಕರೀತಾರೆ ಚಿಂತ್ಯ. ಚಿಂತನೆಗೆ ಸಿಗದೆ ಇರುವಂತದ್ದು, ಅಳಿಯಲಾಗದಂತಹ ಒಂದು ತತ್ವ ಅಂತ ಹೇಳ್ತಾರೆ. ಅಂದ್ರೆ ಬದಲಾವಣೆನೇ ಇಲ್ಲದೆ ಇರುವಂತದ್ದು. ಈ ಕೂಟಸ್ಥ ಅಚಲಂ ಅಂದ್ರೆ ಬದಲಾಗದೆ ಇರುವಂತದ್ದು, ಸ್ಥಿರವಾದದ್ದು, ಶಾಶ್ವತವಾದಂತಹ ತತ್ವ, ಹೀಗೆ. ಸೊ ಇದೊಂದು ಪರಿಕಲ್ಪನೆ ಅಂತ. ಇದು ಪರಮ ಸತ್ಯದ ನಿರಾಕಾರ ಪರಿಕಲ್ಪನೆ ಅಂತ ಹೇಳಿ ಕರೀತಾರೆ ಇದಕ್ಕೆ. ಹೀಗೆ ಇದನ್ನ ಎಲ್ಲ ಇಂದ್ರಿಯಗಳನ್ನ ನಿಯಂತ್ರಿಸಿ ಎಲ್ಲ ಜೀವಿಗಳ ಹಿತವನ್ನ ಬಯಸುತ್ತಾ ಸಂಪೂರ್ಣವಾಗಿ ಪೂಜಿಸುವವರು ಕಡೆಗೆ ನನ್ನ ಕಡೆಗೆ ಬರ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ಏನು ಒಟ್ಟಾರೆ ಅರ್ಥ ಕೊಡ್ತಂದ್ರೆ, ಈ ಕೆಲವರು ಅವಿನಾಶಿ ಆದಂತಹ, ವರ್ಣನೆಗೆ ಸಿಗದೇ ಇರುವಂತಹ, ಈ ಅವ್ಯಕ್ತವಾದಂತಹ, ಎಲ್ಲ ಕಡೆಗೆ ವ್ಯಾಪಿಸುವಂತಹ ಅಚಿಂತ್ಯವಾದಂತಹ ತತ್ವವನ್ನ, ಶಾಶ್ವತವಾದ ತತ್ವವನ್ನ ಆರಾಧಿಸ್ತಾರೋ ಅವರು ನನ್ನ ಕಡೆಗೆ ಬರ್ತಾರೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು ಅಂತ. ಇಲ್ಲ, ಇದಿನ್ನು ಮುಂದೆ ಇದೆ, ನಾನು ನಿಮ್ಗೆ ಇದು ಹೇಳಿರುವಂತದ್ದು ಅರ್ಧಾನೇ ಇದೆ ಇದು. ಅಂದ್ರೆ ಇನ್ನ ಸೆಂಟೆನ್ಸ್ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳ್ತಾರ, ಫುಲ್ ಸ್ಟಾಪ್ ಇಲ್ಲ. ಯಾಕಂದ್ರೆ 3 ಮತ್ತೆ 4 2 ಬಂದ್ಮೇಲೆ ಫುಲ್ ಸ್ಟಾಪ್ ಸಿಗುತ್ತೆ. ಅರ್ಥ ಆಗ್ತಾ ಇದೆ ಅನ್ಕೊಳ್ತೇನೆ ಎಲ್ರಿಗೂ. ಹೀಗೆ ಈ 3ನೇದ್ದು ಕೇವಲ ಸ್ಟಾರ್ಟ್ ಆಗಿದೆ ಸೆಂಟೆನ್ಸ್, ಅದು ಕಂಪ್ಲೀಟ್ ಆಗೋದು 4ನೇ ಶ್ಲೋಕದಿಂದ. ಸೊ ಅದಕ್ಕೆ ಅಷ್ಟೇ ಹೇಳುವಂತದ್ದು. ತತ್ವವನ್ನು ಆರಾಧಿಸ್ತಾರೋ, ಮುಂದೆ ಮತ್ತೆ ವರ್ಣನೆ ಇದೆ, ಅದನ್ನ ಮುಂದಿನ ಶ್ಲೋಕದಲ್ಲಿ ನೋಡೋಣ. ಇಷ್ಟು ಹೇಳಿ 4 ಜನ ಮಾತಾಜಿ. ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ. ಹೇಳ್ರಿ. ಆರಣಿಕಕ್ಕೇರಿ ಮಾತಾಜಿ, ಅನಂತ ದಯಾ ಗೋವಿಂದಾಸ್ ಪ್ರಭುಜಿ, ಕಾಂತಮಣಿ ಪ್ರಭುಜಿ, ಸ್ಟಾರ್ಟ್ ಮಾಡ್ರಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 3.
ये त्वक्षरम् अनिर्देश्यम् अव्यक्तं पर्युपासते सर्वत्रगम् अचिन्त्यं ಹೇಳ್ತೇನಂದಿಲ್ಲ चाकोटस्थमचलं ध्रुवम्. ನನ್ನ ಹೆಸರು ಹೇಳಿಲ್ಲ. ಹರೇ ಕೃಷ್ಣ ಮಾತಾಜಿ. ಏ ತ್ವಕ್ಷರಂ ಅನಿರ್ದೇಶಂ ಅವ್ಯಕ್ತಂ ಪರ್ಯಪಾಸತೆ ಸರ್ವತ್ರ ಗಮ ಅಚಿಂತ್ಯಂ ಚ ಕೂಟಸ್ಥಂ ಅಚಲಂ ಧ್ರುವಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಚನ್ನಪ್ಪ ಪ್ರಭುಜಿ. ये त्वक्षरम् अनिर्देश्यम् अव्यक्तं पर्युपासते सर्वत्र गमचिन्त्यं च कूटस्थमचलं ध्रुवं. हरे कृष्ण. ಮಾತಾಜಿ ಓದ್ಲಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಅರಣ್ಯಕಟ್ಟೇರಿ ಮಾತಾಜಿ ಆಯ್ತಾ? ಆಗಿದೆ ಮಾತಾಜಿ ಅವ್ರದ್ದು. ಆಯ್ತು ಮಾತಾಜಿ. ಹರೇ ಕೃಷ್ಣ. ಹೇಳಿ ಲಕ್ಷ್ಮೀ ಮಾತಾಜಿ ಹೇಳಿ. ಶ್ಲೋಕ 3 ಮತ್ತು 4. ಏ ತ್ವಕ್ಷರಂ ಅನಿರ್ದಿಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮಚಿಂತ್ಯಂ ಚ ಕೂಟಸ್ಥಂ ಅಚಲಂ ಧ್ರುವಂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಮಾತಾಜಿ ಹರೇ ಕೃಷ್ಣ ಆಯ್ತು. ಹರೇ ಕೃಷ್ಣ. ಮುಂದಿನ ಶ್ಲೋಕ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 12ರ 4ನೇ ಶ್ಲೋಕ. ಸನ್ನಿಯಮ್ಯೇಂದ್ರಿಯ ಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತ ಹಿತೇ ರತಾಃ. ಇದರ ಒಂದು ಉಚ್ಚಾರಣೆ. ಸನ್ನಿಯಮ್ಯೇಂದ್ರಿಯ ಗ್ರಾಮಂ. ಇಲ್ಲಿ ಎರಡು ಪದಗಳು ಬರುತ್ತೆ. ಸನ್ನಿಯಮ್ಯ ಮತ್ತೆ ಎರಡನೇ ಪದ ಇಂದ್ರಿಯ ಗ್ರಾಮಂ. ಇಲ್ಲೇನು ಮಧ್ಯದಲ್ಲಿ ಮೇ ಅಂತ ಇದೆಯಲ್ಲ, ಒತ್ತಕ್ಷರ ಯ ಇದೆ, ಅದು ಏನಾಗತ್ತೆ ಮ್ಯ ಆಗತ್ತೆ. ಮತ್ತೆ ಮೇಲೆ ಅದೇನು ಏ ಸ್ವರ ಕೂಡಿದೆಯಲ್ಲ, ಅದಕ್ಕೆ ಮುಂದಿನ ಪದಕ್ಕೆ ಹೋಗಿ ಈ ಆಗತ್ತೆ. ಓಕೆ. ಸನ್ನಿಯಮ್ಯ ಇಂದ್ರಿಯ ಗ್ರಾಮಂ ಅಂತ ಬಿಡಿಸಿನೂ ಹೇಳ್ಬೋದು, ಎರಡು ಪದ ಮಾಡಿ. ಇಲ್ಲ ಅಂದ್ರೆ ಒಂದೇ ಪದಾನು ಮಾಡ್ಬೋದು. ಸನ್ನಿಯಮ್ಯೇಂದ್ರಿಯ ಗ್ರಾಮಂ. ಬಟ್ ಅಲ್ಲಿ ಮೇ ಇದೆಯಲ್ಲ, ಎಳಿಬೇಕು. ಸನ್ನಿಯಮ್ಯೇಂದ್ರಿಯ ಗ್ರಾಮಂ ಸರ್ವತ್ರ ಸಮಬುದ್ಧಯಃ. ಇದು ಹಾಗೆ ಬರುತ್ತೆ ಪದ. ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತ ಹಿತೇ ರತಾಃ. ಓಕೆ. ಇದು ಕೂಡ ಸರಳವಾಗಿದೆ, ನಿಮ್ಗೆಲ್ಲೂ ಕೂಡ ಈ ಒಂದು ಉಚ್ಚಾರಣೆ. ಇದ್ರ ಒಂದು ಅರ್ಥ ತಿಳ್ಕೊಂಡ್ ಬರೋಣ. ಸನ್ನಿಯಮ್ಯ ಅಂತಂದ್ರೆ, ನಿಯಮ್ಯ ಅಂದ್ರೆ ನಿಯಂತ್ರಿಸುವಂತದ್ದು, ಸನ್ನಿಯಮ್ಯ ಅಂತಂದ್ರೆ ಸಂಪೂರ್ಣವಾಗಿ ನಿಯಂತ್ರಿಸುವಂತದ್ದು ಅಂತ. ಏನನ್ನ ನಿಯಂತ್ರಿಸುವಂತದ್ದು? ಇಂದ್ರಿಯ ಗ್ರಾಮಂ. ಓಕೆ. ಇಂದ್ರಿಯ ಅಂದ್ರೆ ಈ ಎಲ್ಲಾ ಇಂದ್ರಿಯಗಳನ್ನ ಅಂತ ಹೇಳ್ತಾ ಇರುವಂತದ್ದು. ಮತ್ತೆ ಇನ್ನೊಂದು ಪದ ಇಲ್ಲಿ ಗ್ರಾಮ ಅಂತ ಹೇಳಿ ಇದೆ. ಯಾಕೆ ಹೇಳ್ತಾ ಇರುವಂತದ್ದು ಗ್ರಾಮ ಅಂತ ಹೇಳಿ? ಸೊ ಇದು ಏನಿದೆಯೋ, ಈಗ ನಾವು ಗ್ರಾಮ ಅಂತ ಯಾಕೆ ಹೇಳ್ತೇವೆ? ಒಂದೊಂದು ಹಳ್ಳಿ ಮತ್ತೆ ಅಲ್ಲಿರುವಂತ ಮನೆಗಳನ್ನ ಎಲ್ಲ ಕೂಡಿಸಿ ಅದೇನಾಗುತ್ತೆ, ಒಂದು ಗ್ರಾಮ ಆಗುತ್ತೆ. ಹಾಗೆ ನಮ್ಮ ಇಂದ್ರಿಯಗಳು, ಎಲ್ಲಾ ಇಂದ್ರಿಯಗಳ ಕೂಡಿ ಅದೊಂದು ಗ್ರಾಮ. ಸೊ ಹಾಗಾಗಿ ಎಲ್ಲಾ ಇಂದ್ರಿಯಗಳನ್ನ ಅಂತ ಹೇಳ್ತಾ ಇರುವಂತದ್ದು ಗ್ರಾಮಂ ಅಂತ ಹೇಳಿ ಕರೀತಾರೆ. ಸರ್ವತ್ರ ಸಮಬುದ್ಧಯಾಹ. ಸರ್ವತ್ರ ಅಂದ್ರೆ ಎಲ್ಲ ಕಡೆಗೆ. ಏನಿದೆ ಏನಿರ್ಬೇಕು ಎಲ್ಲೆಡೆ? ಸಮಬುದ್ಧಯಾಹ ಅಂದ್ರೆ ಸಮವಾದಂತಹ ಭಾವನೆ ಇರುವಂತದ್ದು ಅಂತ, ಅಥವಾ ಬುದ್ಧಿ ಅಂತ ಕೇಳಿರುವಂತದ್ದು ಅಂದ್ರೆ ಸಮಬುದ್ಧಿಯುಳ್ಳವರು ಅಂತ ಹೇಳಿ. ಆತರ ಸರಳವಾಗಿ ಅರ್ಥವನ್ನ ಕಲ್ಪಿಸ್ಕೊಳ್ಳಿ. ಸಮಬುದ್ಧಿ ಉಳ್ಳಂತದ್ದು. ತೇ ಪ್ರಾಪ್ನುವಂತಿ ಮಾಮೇವ. ತೇ ಅಂದ್ರೆ ಅವರು. ಏನಾಗತ್ತೆ ಅವಂತವ್ರಿಗೆ? ಪ್ರಾಪ್ನುವಂತಿ ಅಂದ್ರೆ ಏನ್ ಆಗತ್ತೆ? ಅವರು ಪ್ರಾಪ್ತಿ ಆಗತ್ತೆ ಅವ್ರಿಗೆ. ನಾವ್ ಅಂತೀವಲ್ಲ ಪ್ರಾಪ್ತಿ ಅಂತ ಹೇಳಿ ಕನ್ನಡದಲ್ಲಿ. ಹಾಗೆ ಒಂದೊಂದು ಪದನ ಕನ್ನಡಕ್ಕೆ ಲಿಂಕ್ ಮಾಡಿ ಆತರ ಸಂಸ್ಕೃತದಲ್ಲಿ ತಿಳ್ಕೊಳಕ್ ಪ್ರಯತ್ನ ಮಾಡಿ. ಪ್ರಾಪ್ನುವಂತಿ ಅಂದ್ರೆ ಅವರು ಪಡಿತಾರೆ, ಪ್ರಾಪ್ತಿ ಮಾಡ್ಕೊಳ್ತಾರೆ. ಯಾರನ್ನ? ಮಾಮ್ ಏವ ಅಂತ ಹೇಳ್ತಾರೆ. ಮಾಮ್ ಏವ. ಇಲ್ಲಿ ಮಾಮೇವ ಎರಡು ಪದ ಇದೆ, ಮಾಮ್ ಮತ್ತೆ ಏವ ಅಂತ ಹೇಳಿ. ಮಾಮೇವ ಯಾರನ್ನ ಪಡಿತಾರೆ? ನನ್ನನ್ನೇ ಪಡಿತಾರೆ ಅಂತ ಹೇಳ್ತಿರುವಂತದ್ದು ಕೃಷ್ಣ. ಸರ್ವಭೂತ ಹಿತೇ ರತಾಃ. ಸರ್ವ ಅಂದ್ರೆ ಎಲ್ಲ, ಭೂತ ಅಂದ್ರೆ ಜೀವಿಗಳು, ಹಿತೆ ಅಂದ್ರೆ ಹಿತ. ಸರ್ವಭೂತ ಹಿತೆ ಎಲ್ಲಾ ಜೀವಿಗಳ ಹಿತದಲ್ಲಿ ರತಾಹ ಅಂತ ಹೇಳ್ತಾ ಇರುವಂತದ್ದು. ರತಾಹ ಅಂದ್ರೆ ಆಸಕ್ತರಾಗಿರುವಂತವ್ರು. ಯಾರು ನನ್ನನ್ನ ಪಡಿತಾರೆ?
ಎಲ್ಲಾ ಜೀವಿಗಳ ಹಿತದಲ್ಲಿ ಆಸಕ್ತರಾಗಿರುವಂತರು ನನ್ನನ್ನು ಪಡಿತಾರೆ. ಒಂದೊಂದು ಲೈನ್ ಏನ್ ಕೊಡುತ್ತೆ ಅಂದ್ರೆ ಸಂಯಮೇಂದ್ರಿಯ ಗ್ರಾಮಂ, ಯಾರು ತಮ್ಮ ಎಲ್ಲಾ ಇಂದ್ರಿಯಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸ್ತಾರೋ ಸರ್ವತ್ರ ಸಮಬುದ್ಧಯ, ಎಲ್ಲರಲ್ಲೂ ಸಮಭಾವ ಹೊಂದಿರುವಂತವ್ರು, ಸರ್ವಭೂತ ಹಿತೇರತಾಹ. ನಾನು 4ನೇ ಲೈನ್ ತಗೊಳ್ತಾ ಇದ್ದೇನೆ, ಯಾಕಂದ್ರೆ 3ನೇ ಲೈನು ಲಾಸ್ಟಿಗೆ ಬರುತ್ತೆ ಇಲ್ಲಿ, ಅಂದ್ರೆ ಸೆಂಟೆನ್ಸ್ ಕಂಪ್ಲೀಟ್ ಆಗ್ಬೇಕಲ್ಲ. ಹಾಗಾಗಿ 4ನೇ ಲೈನ್ ಏನಿರುತ್ತೆ, ಇದು 4ನೇ ಲೈನ್ ಏನ್ ಹೇಳುತ್ತೆ, ಸರ್ವಭೂತ ಹಿತೇರತಃ, ಎಲ್ಲೇ ಜೀವಿಗಳ ಹಿತದಲ್ಲಿಯೇ ತೊಡಗಿರುವಂತವ್ರು ಅಥವಾ ಮಾಡುವಂತವ್ರು, ಹಿತವನ್ನ ಮಾಡುವಂತವ್ರು, ತೇ ಪ್ರಾಪ್ನುವಂತಿ ಮಾಮೇವ, ಅಂತವ್ರು ಕೊನೆಗೆ ನನ್ನನ್ನೇ ಪಡಿತಾರೆ ಅಂತ ಹೇಳ್ತಾ ಇರುವಂತದ್ದು. ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ. ಹರೇ ಕೃಷ್ಣ. ಕಾಂತಾಮಣಿ ಮಾತಾಜಿ, ಲಕ್ಷ್ಮೀ ಪ್ರಿಯ ಮಾತಾಜಿ, ಲಲಿತಾ ಪೂಜಾರಿ ಮಾತಾಜಿ, ಲೋಕಜೀವನಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸನ್ನಿಯಮೇಂದ್ರಿಯ ಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತ ಹಿತೇರತಾಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸನ್ನಿಯಮೇಂದ್ರಿಯ ಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತ ಹಿತೇರತಾಃ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಲಲಿತಾ ಪೂಜಾರಿ ಮಾತಾಜಿ, ಲೋಕಜೀವಿನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸನ್ನಿಯಮೇಂದ್ರಿಯ ಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತ ಹಿತೇರತಾಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಲೋಕಜೀವಿನಿ ಮಾತಾಜಿ ಹೇಳ್ತೀರಾ? ಹರೇ ಕೃಷ್ಣ ಮಾತಾಜಿ. ಸನ್ನಿಯಮೇಂದ್ರಿಯ ಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತ ಹಿತೇರತಃ. ಸಂಯಮೇಂದ್ರಿಯ ಗ್ರಾಮಂ. ಸನ್ನಿಯಮೇಂದ್ರಿಯ ಕಾಮಂ. ಯಮೇಂದ್ರಿಯ. ಸರಿ ಇದೆ ಮಾತಾಜಿ. ಯಮೇಂದ್ರಿಯ. ಸರಿ ಬಂತು. ಆಯ್ತು ಮಾತಾಜಿ. ಬಟ್ ಅದು ಬೇರೆ ಪದ ಅಲ್ಲ, ಯಮೇಂದ್ರಿಯ ಕೂಡಿ ಹೇಳ್ಬೇಕು. ಸನ್ನಿಯಮೇಂದ್ರಿಯ. ಸರಿ ಮಾತಾಜಿ. ಸರಿ ಮಾತಾಜಿ. ಮುಂದಿನ ಶ್ಲೋಕ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 12 ಶ್ಲೋಕ. ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವದ್ಭಿರವಾಪ್ಯತೆ. ಹರೇ ಕೃಷ್ಣ. ಇದರ ಒಂದು ಉಚ್ಚಾರಣೆ ಕ್ಲೇಶೋಧಿಕತರಸ್ತೇಷಾಂ. ಇಲ್ಲಿ 3 ಪದಗಳು ಬರುತ್ತೆ. ಕ್ಲೇಶಃ, ಅಧಿಕತಃ, ತರಹ, ತೇಷಾಂ ಅಂತ ಹೇಳಿ 3 ಪದ. ಕ್ಲೇಶೋಧಿಕ ತರಸ್ತೇಷಾಂ. ನೀವು ಇಲ್ಲಿವರೆಗೂ ಹೇಳ್ಬೋದು ಕ್ಲೇಶೋಧಿಕ ತರ, ಆಮೇಲೆ ತೇಷಾಂ ಅಂತ ಮುಂದೆ ಹೇಳ್ಬೋದು, ತೇಷಾಂ ಅಂತ ಹೇಳ್ಬೋದು. ಕ್ಲೇಶೋಧಿಕ ತರ ತೇಷಾಂ. ಕೂಡಿ ಹೇಳೋರಾದ್ರೆ ಕ್ಲೇಶೋಧಿಕ ತರಸ್ತೇಷಾಂ. ಅಥವಾ ಅಲ್ಲಿ ಕ್ಷ ಆದ್ಮೇಲೆ ಅವಗ್ರಹ ಇದೆ ನೋಡಿ, ಎಸ್ ಅಂತ ಹೇಳಿ ಅಲ್ಲಿ ಸೇರಿಸ್ಬೇಕು. ಕ್ಲೇಶಃ ಅಧಿಕ ಅಂತ ಆಗುತ್ತೆ. ಅಲ್ಲೇನು ಶೋ ಇದೆ ಅಲ್ಲ, ಶೋ ಅನ್ನೋದು ನಾವು ಹಚ್ಚಿದಾಗ ಅದು ವಿಸರ್ಗ ಆಗುತ್ತೆ, ಮುಂದಿನ ಪದ ಹೋಗುತ್ತೆ. ಅದು ನಿಮ್ಗೆ ಎಷ್ಟು ಮಟ್ಟಿಗೆ ಅದು ಅರ್ಥ ಆಗ್ತಾ ಇದೆ ಗೊತ್ತಿಲ್ಲ, ಬಟ್ ಆದ್ರೂ ನಾನು ರಿಪೀಟ್ ಮಾಡ್ತೇನೆ ಮ್ಯಾಕ್ಸಿಮಮ್ ಟೈಮ್ ನಿಮ್ಗೆ. ಕ್ಲೇಶೋ ಅದೇನೋ ಕ್ಲೇಶಃ ನೋಡಿ, ನೀವು ಬೇಕಂದ್ರೆ ವರ್ಡ್ ಟು ವರ್ಡ್ ಅನ್ನ ಬುಕ್ ತೆಗೆದಾಗ ಅಲ್ಲಿ ಕ್ಲೇಶಃ ಅಂತ ಕೊಡ್ತಾರೆ ಅಲ್ಲ. ಮತ್ತೆ ಅಲ್ಲಿ ಕ್ಲೇಶೋ ಇದೆ, ಅಲ್ಲಿ ಕ್ಲೇಶಗ ಹೆಂಗಾಯ್ತು ಅಂತಂದಾಗ ಅಲ್ಲಿ ಅವಗ್ರಹ, ಅದು ಬಿಡಿಸಿದಾಗ ಏನಾಗುತ್ತೆ, ವಿಸರ್ಗ ಆಗತ್ತೆ. ಈಗ ನಾವು ಸ್ವರ್ಣ ದೀರ್ಘ ಸಂಧಿ ಇವೆಲ್ಲ ನಾವು ಮಾಡ್ತಿದ್ವಲ್ಲ, ಸೊ ಹಾಗೆ ಇಲ್ಲಿ ಕೂಡ ಸಂಧಿಗಳಿಗೆ ಬರುತ್ತೆ. ಸೊ ಕ್ಲೇಶಃ ಅಧಿಕ ತರಸ್ತೇಷಾಂ ಅಂತ ಬರುತ್ತೆ. ಸೊ ನೀವು ಕೂಡಿ ಹೇಳಿ ಕ್ಲೇಶೋಧಿಕ ತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ. ಇದನ್ನ ಬಿಡಿಸಿದಾಗ 3 ಪದಗಳಾಗತ್ತೆ. ಅವ್ಯಕ್ತ, ಆಸಕ್ತ, ಚೇತಸಾಂ ಅಂತ. ಅಲ್ಲಿ ಅವ್ಯಕ್ತ ಅಂತ ಇದೆ ನೋಡಿ, ಇಲ್ಲಿ ತಾ ಇದ್ದು ಕ ಪ್ಲಸ್ ಆ ಇದೆ ಸ್ವರ. ಆ ಸ್ವರ ಮುಂದಿನ ಪದಕ್ಕೆ ಹೋಗುತ್ತೆ, ಕ ಅನ್ನೋದು ಹಿಂದಿನ ಪದಕ್ಕೆ ಬರುತ್ತೆ. ಅವ್ಯಕ್ತ, ಆಸಕ್ತ, ಚೇತಸಾಂ ಅಂತ.
ನೀವು ಹೇಗೆ ಹೇಳ್ಬೇಕು ಅಂದ್ರೆ ರಾಗ ಹೇಳುವಾಗ ಕೂಡಿನೇ ಹೇಳಿ, ಅವ್ಯಕ್ತಾಸಕ್ತ ಚೇತಸಾಂ. ಮತ್ತೆ ಹಾಗೆ ಹೇಳೋದಿದ್ರೆ ಬಿಡಿಸಿ ನಾವು ಯಾಕೆ ಇದನ್ನ ತಿಳ್ಕೊಬೇಕು ಅಂತ ನಿಮ್ಗೆ ಪ್ರಶ್ನೆ ಹುಟ್ಟಬಹುದು. ಕೂಡಿನೇ ಹೇಳೋದಾದ್ರೆ ಮತ್ತೆ ಯಾಕೆ ಬಿಡಿಸಿ ನಾವು ಅದನ್ನ ತಿಳ್ಕೊಳ್ಳೋ ಅವಶ್ಯಕತೆ ಇದೆ. ತಿಳ್ಕೊಬೇಕು ಯಾಕೆ ಅಲ್ಲಿ ಕೂಡಿದೆ, ಅದು ಏನ್ ಕೂಡಿದೆ, ಅದಕ್ಕಾಗಿ ಹಾಗಾಗಿದೆ ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು. ಯಾಕಂದ್ರೆ ರಿಪಿಟೇಷನ್ ಇರುತ್ತೆ. ಮುಂದೆ ಏನಾದ್ರು ಇದ್ರೆ ನಿಮ್ಗೆ ಹೋಗ್ತಾ 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 ಒಂದೊಂದು ಸುಲಭ ಆಗ್ತಾ ಹೋಗುತ್ತೆ ಅವ ಶಬ್ದಗಳು. ನೀವು ಸರಳವಾಗಿ ಅದ್ರ ಅರ್ಥವನ್ನ ಈ ಒಂದು ಅನುವಾದ ಇಲ್ದೇನೆ ಹೇಳ್ಬೋದು. ಅವ್ಯಕ್ತಾಸಕ್ತ ಚೇತಸಾಂ. ವ್ಯಂಜನ ಇದೆ ಕೊನೆಗೆ, ಅಲ್ಪವಾಗಿ ಹೇಳ್ಬೇಕು. ವ್ಯಕ್ತಸಾಂ, ವ್ಯಕ್ತಸಾಮ ಅಲ್ಲ, ತಪ್ಪು. ಅವ್ಯಕ್ತಸಾಂ. ಅವ್ಯಕ್ತಾಹಿ ಗತಿರ್ದುಃಖಂ. ಈ ಗತಿರ್ದುಃಖಂ, ಇಲ್ಲಿ ಗತಿಹಿ ದುಃಖಂ ಅಂತ 2 ಪದ ಬರುತ್ತೆ. ಗತಿಹಿ ದುಃಖಂ. ನೋಡಿ ಅಲ್ಲಿ ಹೇಗೆ ಕೂಡ್ಸಿದ್ದಾರೆ. ಬಿಡಿಸಿದಾಗ ಏನಾಗುತ್ತೆ ಗೊತ್ತಾ ಪದ? ಗತಿಹಿ ದುಃಖಂ. ಅಲ್ಲಿ ದಕೇನು ಅರ್ಕಾವಳಿ ಇದೆ 9, ಆ ಅರ್ಕಾವಳಿ ಹೋಗುತ್ತೆ ಬಿಡಿಸಿದಾಗ. ಕೂಡ್ಸಿದಾಗ ಅರ್ಕಾವಳಿ ಬರುತ್ತೆ. ಗತಿರ್ ದುಃಖಂ. ನೆಕ್ಸ್ಟ್ ಲಾಸ್ಟ್ ಲೈನು ದೇಹವದ್ಭೀರವಾಪ್ಯತೆ. ಇಲ್ಲಿ 2 ಪದ ಬರುತ್ತೆ, ದೇಹವದ್ಭಿಹಿ ಮತ್ತೆ ಅವಾಪ್ಯತೆ. ಇಲ್ಲಿ ನೋಡಿ ರ ಇದೆ. ನೀವು ಕೇಳ್ಬೋದು ಅಲ್ಲಿ ದಕ್ಕೆ ಅರ್ಕಾವಳಿ ಬಂತು ಗತಿರ್ ದುಃಖಂ ಅಲ್ಲಿ, ಇಲ್ಲಿ ವಿಸರ್ಗ ಆಗ್ಬೇಕು ಅಂದ್ರೆ ರ ಬಂತಲ್ಲ ಅಂತ. ಅದು ಹಾಗೆ ಇರುತ್ತೆ. ಸೊ ಅದು ಡೀಪವಾಗಿ ನಾವು ವ್ಯಾಕರಣ ಕಲ್ತಾಗ ಗೊತ್ತಾಗತ್ತೆ. ಇಲ್ಲಿ ರ ಇದ್ರೂ ಕೂಡ ಅದು ವಿಸರ್ಗ ಇದ್ದ ಹಾಗೇನೆ. ಸೊ ವಿಸರ್ಗ ಹೋಗ್ಬೇಕು ಅಂದ್ರೆ ದೇಹವದ್ಭಿಹಿ ಆಗತ್ತೆ, ರ ಹೋಗಿ ಇಲ್ಲಿ ಬರುತ್ತೆ, ಅವಾಪ್ಯತೆ ಅಂತ ಹೇಳಿ. ನೀವು ಕೂಡಿ ಹೇಳಿ, ದೇಹವದ್ಭೀರ್ ಅವಾಪ್ಯತೆ. ಅಲ್ಲಿ ಸೇರಿಸಿ ದೇಹವದ್ಭಿ ಅವಾಪ್ಯತೆ ಅಥವಾ ದೇಹವದ್ಭಿರ್ವಾಪ್ಯತೆ ಅಂತನೂ ಕೂಡ ಹೇಳ್ಬೋದು. ಇದರೊಂದು ಅರ್ಥ ತಿಳ್ಕೊಂಡ್ ಬರೋಣ. ಕ್ಲೇಶೋಧಿಕ ತರಸ್ತೇಷಾಂ. ಕ್ಲೇಶ ಅದು ಗೊತ್ತು ನಿಮ್ಗೆ. ಕ್ಲೇಶ ಅಂದ್ರೆ ಕಷ್ಟಗಳು. ಅಧಿಕ ತರ ಅಂದ್ರೆ ಏನು? ಅಧಿಕವಾಗೋದು. ಕನ್ನಡದಲ್ಲಿ ಏನ್ ಹೇಳ್ತೇವೆ? ಅಧಿಕ ತರ, ಹೆಚ್ಚಾಗೋದು ಅಂತ ಹೇಳ್ತೇವೆ. ಯಾರ್ದು ಕಷ್ಟ ಹೆಚ್ಚಾಗೋದು? ಯಾರ್ದು? ತೇಷಾಂ ಅಂದ್ರೆ ಅವರದ್ದು ಅಂತ ಹೇಳಿ. ಓಕೆ, ಮತ್ತೆ ಮುಂದೆ ಏನ್ ಹೇಳ್ತಾರೆ? ಅವ್ಯಕ್ತಾಸಕ್ತ ಚೇತಸಾಂ. ಇಲ್ಲಿ 3 ಪದ ಬರುತ್ತೆ ಅಂತ ಹೇಳಿದೆ. ಅವ್ಯಕ್ತ ಆಸಕ್ತ ಚೇತಸಾಂ. ಯಾರಿಗೆ ಕಷ್ಟ ಹೆಚ್ಚಾಗತ್ತೆ? ಅವ್ಯಕ್ತದಲ್ಲಿ ಮನಸ್ಸನ್ನ ಅಂಟಿಸಿಕೊಂಡವರದ್ದು ಅಂತ. ಈ ಅವ್ಯಕ್ತ ಅಂದ್ರೆ ಏನು? ನಿರಾಕಾರ ಅಲ್ಲ, ನಿರಾಕಾರದಲ್ಲಿ ಮನಸ್ಸನ್ನ ಅಂಟಿಸಿಕೊಂಡವರು ಅಥವಾ ಈ ಚೇತಸಾಂ ಅಂತಂದ್ರೆ ಚಿತ್ತ ಉಳ್ಳವರು ಅಂತ ಕೂಡ ಕರೀತಾರೆ. ನಿರಾಕಾರ ದಲ್ಲಿ ಅಥವಾ ನಿರಾಕಾರ ಬ್ರಹ್ಮನಲ್ಲಿ ಮನಸ್ಸನ್ನ ಉಳ್ಳವರು ಅಂತ ಅರ್ಥ ಬರುತ್ತೆ. ಆಮೇಲೆ ಅವ್ಯಕ್ತಾಹಿ ಗತಿರ್ ದುಃಖಂ. ಅವ್ಯಕ್ತವಾದ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಅವ್ಯಕ್ತವಾದ ಅಂದ್ರೆ ಇಲ್ಲಿ ಅವ್ಯಕ್ತದ ಕಡೆಗೆ ಅಂತ ಹೇಳ್ತಾ ಇರುವಂಥದ್ದು, ನಿರಾಕಾರದ ಕಡೆಗೆ. ಯಾವುದು ಎಲ್ಲೋ ಇತ್ತದು? ಅವ್ಯಕ್ತಾಹಿ ಗತಿರ್ ದುಃಖಂ. ಹಿ ಅಂತ ಕರೀತಾ ಇರುವಂಥದ್ದು ನಿಜವಾಗಿಯೂ ಅಂತ ಹೇಳಿ. ಏನು ಇದು? ನಿಜವಾಗಿಯೂ ಕೂಡ ಒಂದು ದುಃಖ, ತೊಂದರೆ. ಆ ತೊಂದರೆ ಹೇಗಿರುತ್ತೆ? ಪ್ರಗತಿಯುತ ತೊಂದರೆ ಅಂತ ಕರೀತಾರೆ ಗತಿರ್ ದುಃಖಂ. ಗತಿರ್ ದುಃಖಂ ಅಂತ ಕರೀತಾ ಇರೋದ್ ಕಾರಣ, ಈಗ ದುಃಖ ಅಂದ್ರೆ ಒಂದ್ ದುಃಖ, ಗತಿರ್ ದುಃಖಂ ಅಂದ್ರೆ ತೊಂದರೆಯಲ್ಲೇ ಇರ್ತಾರೆ ಅಂತ ಅರ್ಥ. ಗತಿರ್ ದುಃಖಂ ಅಂತ ಹೇಳ್ತಾರೆ. ದೇಹವದ್ಭೀರ್ ಅವಾಪ್ಯತೆ. ಹೀಗೆ ಯಾರಿಗೆ ಇದು? ದೇಹವದ್ಭೀರ್ ಅದೇ ದೇಹ ಉಳ್ಳವನಿಂದ. ಮತ್ತೆ ಅವಾಪ್ಯತೆ ಅಂದ್ರೆ ದೇಹ ಹೊಂದಿರುವವರಿಂದ ಪಡೆಯಲ್ಪಡುತ್ತದೆ ಅಂತ ಅರ್ಥ. ಸೊ ಹೀಗೆ ಒಂದು ಸೆಂಟೆನ್ಸ್ ಏನು, ಒಂದೊಂದು ಲೈನ್ ಏನು ಉತ್ತರ ಹೇಳುತ್ತಂದ್ರೆ ಇದು ಏನ್ ಹೇಳ್ತಾರೆ ಅಂದ್ರೆ, ಕ್ಲೇಶೋಧಿಕ ತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ. ಹೀಗೆ ಅವ್ಯಕ್ತ ತತ್ವದಲ್ಲಿ, ನಿರಾಕಾರ ತತ್ವದಲ್ಲಿ ಮನಸ್ಸನ್ನ ಉಳ್ಳವರ ಮಾರ್ಗದಲ್ಲಿ ಹೆಚ್ಚಾಗಿ ಕಷ್ಟಗಳಿರುತ್ತೆ. ಅವ್ಯಕ್ತಾಹಿ ಗತಿರ್ ದುಃಖಂ. ಮತ್ತೆ ಈ ಒಂದು ನಿರಾಕಾರ ತತ್ವವನ್ನ ಯಾರು ತಲುಪಲಿಕ್ಕೆ ಬಯಸ್ತಾರಲ್ಲ, ಆ ಮಾರ್ಗ ತುಂಬಾನೇ ದುಃಖಕರವಾದದ್ದು ಅಂತ. ಗತಿರ್ ದುಃಖಂ, ಆ ಮಾರ್ಗವೇ ದುಃಖಕರ. ದೇಹವದ್ಭಿರವಾಪ್ಯತೆ. ಹೀಗೆ ಯಾರು ದೇಹವನ್ನು ಹೊಂದಿರ್ತಾರೋ, ದೇಹವದ್ಭಿರ ದೇಹ ಹೊಂದಿರುವಂತವ್ರು ಯಾರು ಹೊಂದಿರ್ತಾರೆ? ಜೀವಿಗಳು ಹೊಂದಿರ್ತಾರ. ಜೀವಿಗಳಿಗೆ ಅದನ್ನು ಅರಿಯುವುದು ಬಹಳ ಕಷ್ಟ. ಅವಾಪ್ಯತೆ ಅಂತ ಹೇಳೋದ್ ಕಾರಣ ಅದನ್ನ ಅವರಿಗೆ ತಿಳ್ಕೊಳ್ಳೋದು ಬಹಳ ಕಷ್ಟ ಅಂತ. ಹೀಗೆ ಒಟ್ಟಾರೆ ಇದೇನ್ ಹೇಳ್ತಾರೆ ಅಂತಂದ್ರೆ, ಭಗವಂತ ಈ ಅವ್ಯಕ್ತವಾದಂತಹ ನಿರಾಕಾರವಾದಂತಹ ರೂಪವನ್ನ ಪೂಜಿಸುವವರು, ಅದರಲ್ಲೇ ಮನಸ್ಸನ್ನ ಉಳ್ಳುವರು ತುಂಬಾನೇ ಅವರ ಒಂದು ಜೀವನ ಕಷ್ಟಕರವಾಗಿರುತ್ತೆ. ಅವರ ಪಥನೇ ಬಹಳ ಕಷ್ಟಕರವಾಗಿರುತ್ತೆ. ಸೊ ದೇಹದಲ್ಲಿ ಇರುವವರಿಗೆ ಈ ಅವ್ಯಕ್ತ ತತ್ವವನ್ನ ಅರಿಯುವುದು ಅತ್ಯಂತ ದುಃಖ ಪೂರಿತವಾದಂತಹ ಮಾರ್ಗ ಅಂತ ಹೇಳಿ.
ಅಂದ್ರೆ ಬಹು ಕಷ್ಟ ಅಂತ. ಒಂದು ಶಿಸ್ತಿನಿಂದ ಮುಂದುವರಿಲಿಕ್ಕೆ ಯಾರು ನಾವು ಶರೀರ ಹೊಂದಿರೋರು ಇದ್ದೇವಲ್ಲ ಅವ್ರಿಗೆ ತುಂಬಾ ಕಷ್ಟಕರ ಇದು ಅಂತ ಇಲ್ಲಿ ಹೇಳ್ತಾರೆ. ಕಂಟಿನ್ಯೂ ಮಾಡಿ ಮತ್ತೆ. ಓಕೆ ಮತ್ತೆ ಹರೇ ಕೃಷ್ಣ. ಮಂಗಳವಿ ಮಾತಾಜಿ, ಮಂಜುಳಾಯಿ ಮಾತಾಜಿ, ನಂದಿನಿ ಎಸ್ ಮಾತಾಜಿ, ನಿರ್ಮಲಾ ಬಿ ಆರ್ ಮಾತಾಜಿ. ಹರೇ ಕೃಷ್ಣ. ಮಂಗಳವಿ ಮಾತಾಜಿ ಹೇಳಿ. ಮಂಗಳ ಮಾತಾಜಿ ಹರೇ ಕೃಷ್ಣ. ಮಂಜುಳಾ ಮಾತಾಜಿ ಹರೇ ಹೇಳಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಕೇಳಿಸ್ತಾ ಇದೆಯಾ ಮಾತಾಜಿ? ಕೇಳಿಸ್ತಾ ಇದೆ ಹೇಳಿ. ಶ್ಲೋಕ 5. ಕ್ಲೇಶೋದಿಕಸ್ತರೇ ಸಾರಿ ಮಾತಾಜಿ, ಕ್ಲೇಶೋದಿಕಸ್ತರೇ ಅದು ಹೇಳಿ ಮಾತಾಜಿ ಫಸ್ಟ್ ಲೈನ್. ಒಂದೊಂದು ಅಕ್ಷರ ಓದಿ ಮಾತಾಜಿ. ಕ್ಲೇಶೋದಿಕ ತರಸ್ತೇಷಾಂ. ಕ್ಲೇಶೋದಿಕ ತರಸ್ತೇಷಾಂ ತರಸ್ತೇಷಾಂ ಅವ್ಯಕ್ತಸಕ್ತ ಚೇತಸಾಂ ಅವ್ಯಕ್ತ ಗತಿ ದುಃಖಂ ದೇವವರ್ಧಿರವಾಪ್ಯತೆ. ದೇಹವರ್ಧಿರವಾಪ್ಯತೆ ಸರಿ ಬರ್ತಿದೆ. ಅಲ್ಲಿ ಒಂದು ಪದಗಳು ಬಿಟ್ಟು ಹೋಗುತ್ತೆ, ಒಂದು ಅಕ್ಷರಗಳು ಬಿಟ್ಟು ಹೋಗುತ್ತೆ, ಗಮನಿಸಿ ಅದನ್ನ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 5. ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವದ್ಭಿರ್ ಅವಾಪ್ಯತೆ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ನಂದಿನಿ ಮಾತಾಜಿ ಹೇಳಿ. ಕ್ಲೇಶೋದಿಕರಸ್ತೇಷಾಂ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕ್ಲೇಶೋದಿಕ ಅಧಿಕ ಅಂತೀವಲ್ಲ, ಅಲ್ಲಿ ಬೇಕಾದ್ರೆ ಸ್ಟಾಪ್ ಮಾಡಿ ನೀವು. ಕ್ಲೇಶೋದಿಕ ತರಸ್ತೇಷಾಂ. ಸರಿ ಮಾತಾಜಿ. ಕ್ಲೇಶೋದಿಕ ತರಸ್ತೇಷಾಂ ಶಾಮ್ ಸ್ವರಗಳು ನೋಡಿ, ಅಲ್ಲಿ ಆ ಇದೆಯಲ್ಲ, ಆ ಸ್ವರ ಶಾಮ್, ಶ ಪ್ಲಸ್ ಆ ಶಾಮ್. ಕ್ಲೇಶೋದಿಕ ತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ ಅವ್ಯಕ್ತಾ ಹಿ ಗತಿ ದುಃಖಂ ದೇಹವದ್ಭಿರ್ ಅವಾಪ್ಯತೆ. ಹರೇ ಕೃಷ್ಣ. ಕ್ಲೇಶೋದಿಕರಸ್ತೇಷಾಂ ಅವ್ಯಕ್ತಸಕ್ತಚೇತಸಾಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವದ್ಭಿರವ್ಯಾಪ್ಯತೆ ಅವಾಪ್ಯತೆ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಇಲ್ಲಿ 2 ಶ್ಲೋಕಗಳಿದೆ. 2 ಶ್ಲೋಕಗಳು ಬಂದಾಗ ಇದ್ರ ಅರ್ಥ ಏನು ಅಂದ್ರೆ ಅಲ್ಲಿ ಇನ್ಕಂಪ್ಲೀಷನ್ ಇದೆ ಅಂತ ಸೆಂಟೆನ್ಸ್ಗೆ. ಹಾಗಾಗಿ 2 ಸೆಂಟೆನ್ಸ್ ಕೂಡಿದಾಗ ಮಾತ್ರ ಒಂದು ಅರ್ಥ ಕೊಡುತ್ತೆ ಅಂತ ಹೇಳಿ. ಒಂದು ಶ್ಲೋಕನ ನೋಡೋಣ ಇಲ್ಲಿ ಏನ್ ಹೇಳುತ್ತೆ ಅಂತ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 12 6ನೇ ಶ್ಲೋಕ. ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಃ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ. ಇದೊಂದು ಉಚ್ಚಾರಣೆ. ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ, ಅನುಸ್ವರ ಇದೆ ಅಲ್ಲಿ, ಅನ್ಸನ್ಯಸ್ಯ ಮತ್ಪರಾಹ. ಇಲ್ಲೂ ಕೂಡ ಏನು ನಿಮ್ಗೆ ಕೂಡಿಲ್ಲ, ಬಿಡಿಸಿನೇ ಇದೆ. ಅನನ್ಯೇನೈವ ಏನಿದೆಯಲ್ಲ, ಇದನ್ನ ಬಿಡಿಸಿದಾಗ 2 ಪದ ಆಗುತ್ತೆ. ಅನನ್ಯೇನ ಏವ ಅಂತ ಹೇಳಿ ಕೂಡಿ ಅನನ್ಯೇನೈವ ಅಂತ ಹೇಳ್ತಾರೆ. ಯೋಗೇನ ಮಾಂ ಧ್ಯಾಯಂತ ಉಪಾಸತೆ. ತುಂಬಾ ಸರಳವಾಗಿದೆ. ಅನನ್ಯೇನೈವ ಒಂದೇ ಪದ. ಓಕೆ, ಇದರ ಒಂದು ಅರ್ಥವನ್ನ ತಿಳ್ಕೊಳ್ಳೋಣ. ಏತು ಅಂದ್ರೆ ಆದ್ರೆ ಯಾರು ಅಂತ ಹೇಳ್ತಾ ಇರುವಂತದ್ದು. ಸರ್ವಾಣಿ ಕರ್ಮಾಣಿ, ಮತ್ತೆ ಭಗವಂತ ಮುಂದುವರಿತಾ, ಆದ್ರೆ ಯಾರು ಹಿಂದಿನದಲ್ಲಿ ಏನಿದೆ, ನಿರಾಕಾರ ಬ್ರಹ್ಮನನ್ನ ಪೂಜಿಸುವಂತವರಿಗೆ ತುಂಬಾನೇ ನಿರಾಕಾರ ರೂಪವನ್ನ ಪ್ರೀತಿಸುವ ಮನಸ್ಸಿರುವವರಿಗೆ ಅವರ ಒಂದು ಭಕ್ತಿಯ ಪ್ರಗತಿ ತುಂಬಾ ಕ್ಲೇಶಕರವಾದದ್ದು ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ಶಿಸ್ತಿನಿಂದ ಅವ್ರಿಗೆ ಮುಂದುವರ್ಲಿಕ್ಕೆ ಆಗಲ್ಲ, ತುಂಬಾ ಕಷ್ಟ ಇರುತ್ತೆ ಅಂತ ಹೇಳ್ತಾರಂಥದ್ದು. ಆದ್ರೆ ಅಂತ ಇಲ್ಲಿ ಮುಂದೆ ಹೇಳ್ತಾನೆ, ಆದ್ರೆ ಯಾರು ಸರ್ವಾಣಿ ಕರ್ಮಾಣಿ, ಸರ್ವಾಣಿ ಅಂದ್ರೆ ಎಲ್ಲಾ ಕರ್ಮಗಳನ್ನ ಮಯಿ ಸನ್ಯಾಸ್ಯ ಮತ್ಪರಾಹ, ಏನ್ ಮಾಡುದು ಎಲ್ಲಾ ಕರ್ಮಗಳನ್ನ ಮೈ ಅಂದ್ರೆ ನನಗೆ,
ಸನ್ಯಾಸಿ ಅಂದ್ರೆ ಅರ್ಪಿಸುವಂಥದ್ದು, ನನಗೆ ಅರ್ಪಿಸಿ ಮತ್ಪರಾಹ. ಮತ್ಪರಾಹ ಅಂದ್ರೆ ಇಲ್ಲಿ ಹೇಳ್ತಾ ಇರುವಂತದ್ದು ಗುರಿ ಇಡುವಂಥದ್ದು ಅಂತ ಹೇಳಿ. ಅಥವಾ ನನ್ನಲ್ಲಿ ಆಸಕ್ತರಾಗಿ ಅಂತ ಹೇಳುತ್ತೆ ಪದ. ನನ್ನನ್ನೇ ಗುರಿಯಾಗಿಟ್ಟುಕೊಂಡಂಥವ್ರಿಗೆ ಅಥವಾ ನನ್ನಲ್ಲಿ ಆಸಕ್ತಿ ಇಟ್ಕೊಂಡಿರುವಂಥವ್ರಿಗೆ ಅಂತ ಈ ತರ ಅರ್ಥ ಕೊಡುತ್ತೆ. ನನ್ನನ್ನೇ ಗುರಿಯಾಗಿಟ್ಟುಕೊಂಡವರಿಗೆ ಅಥವಾ ನನ್ನಲ್ಲಿ ಆಸಕ್ತರಾಗಿರುವಂತವ್ರಿಗೆ, ಚಿತ್ತವನ್ನ ನನ್ನಲ್ಲಿ ಇಟ್ಟವರಿಗೆ ಅಂತ ಈ ತರ ಅರ್ಥ. ಅನನ್ಯೇ ನೈವ ಯೋಗೇನ, ಬೇರೆ ಯಾವುದೂ ಇಲ್ಲದ, ಅನನ್ಯೇ ನೈವ ಅಥವಾ ಅನನ್ಯೇನ ಏವ, ವಿಚಲಿತವಾಗದ, ಖಂಡಿತ ವಿಚಲಿತವಾಗದ, ಯೋಗೇನ ಅಂದ್ರೆ ಯೋಗದಿಂದ ಕೂಡಿರುವಂತ, ಮಾಂ ಧ್ಯಾಯಂತ ಅಂದ್ರೆ ನನ್ನನ್ನ ಏನ್ ಮಾಡುವಂಥದ್ದು, ಧ್ಯಾಯಂತ ಏನ್ ಮಾಡ್ತಾರೆ, ಧ್ಯಾನಿಸುತ್ತಾ, ಉಪಾಸತೆ ಧ್ಯಾನದಿಂದ ಉಪಾಸನೆ ಮಾಡ್ತಾರೋ ಆರಾಧಿಸ್ತಾರೋ ಅವರು ಅಂತ ಹೇಳ್ತಾ ಇರುವಂಥದ್ದು. ಏನ್ ಅರ್ಥ ಕೊಡುತ್ತೆ ಅಂದ್ರೆ ಸೆಂಟೆನ್ಸ್, ಏತು ಸರ್ವಾಣಿ ಕರ್ಮಾಣಿ ಮೈ ಸನ್ಯಸ್ಯ ಮತ್ಪರಾಹ. ಎರಡನೇ ಏನ್ ಹೇಳುತ್ತೆ, ಯಾರು ತಮ್ಮ ಎಲ್ಲಾ ಕರ್ಮಗಳನ್ನ ನನಗೆ ಅರ್ಪಿಸಿ ನನ್ನನ್ನೇ ಪರಮಗತಿಯಾಗಿ ಸ್ವೀಕರಿಸ್ತಾರೋ ಅಥವಾ ನಾನೇ ಎಂಡ್ ಡೆಸ್ಟಿನೇಷನ್ ಅಂತ ಸ್ವೀಕರಿಸ್ತಾರೋ, ಅನನ್ಯೇನೈವ ಯೋಗೇನ, ಅವರು ಭಕ್ತಿ ನಿರಂತರವಾಗಿರುತ್ತೆ, ಮತ್ತೆ ಬೇರೆ ಯಾವ ಗುರಿ ಇರೋದಿಲ್ಲ. ನನ್ನನ್ನೇ ಗುರಿಯಾಗಿರ್ಸ್ಕೊಂಡ್ರಿಗೆ ಬೇರೆ ಯಾರು ಗುರಿ ಇಲ್ಲ ಅಂತ. ಮಾಂ ಧ್ಯಾಯ ಅಂತ ಉಪಾಸತೆ, ಅಂಥವ್ರು ನನ್ನನ್ನೇ ಧ್ಯಾನಿಸುತ್ತಾ ಪೂಜಿಸ್ತಾ ಇರ್ತಾರೆ ಅಂತ ಹೇಳಿ. ಇದು ಒಟ್ಟಾರೆ ಅರ್ಥ ಏನ್ ಕೊಡುತ್ತೆ, ಯಾರು ತಮ್ಮ ಎಲ್ಲಾ ಕರ್ಮಗಳನ್ನ ನನಗೆ ಸಮರ್ಪಿಸಿ ನನ್ನನ್ನೇ ಪರಮ ಗುರಿಯಾಗಿ ಸ್ವೀಕರಿಸಿ ಈ ಒಂದು ಬೇರೆ ಒಂದೇ ಚಿತ್ತ ಭಕ್ತಿಯೊಂದಿಗೆ ನನ್ನನ್ನ ಧ್ಯಾನಿಸ್ತಾ ಆರಾಧಿಸ್ತಾರೋ ಅಂತ ಹೇಳಿ ಮುಂದೆ ಇನ್ನ ಕಂಟಿನ್ಯೂಯೇಷನ್ ಇದೆ. ಎಲ್ಲಿದೆ, 7ನೇ ಶ್ಲೋಕದಲ್ಲಿ ಇದೆ. ಅದೇನಂತ ಆಮೇಲೆ ನೋಡೋಣ. ಇದನ್ನ 4 ಜನರಿಗೆ ಹೇಳಿಸಿ ಮತ್ತೆ. ಓಕೆ. ಹರೇ ಕೃಷ್ಣ. ಪಾರ್ವತಮ್ಮ ಮಾತಾಜಿ, ಪ್ರವೀಣ ನಾರಾಯಣ್ ಮಾತಾಜಿ, ರವಿ ಪ್ರಭುಜಿ, ರೇಖಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಹ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಹ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ರವಿ ಹರೇ ಕೃಷ್ಣ ಪ್ರಭುಜಿ, ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 6. ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಹ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 6. ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಹ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಧನ್ಯವಾದಗಳು. ಸರಿ ಇತ್ತು ಮಾತಾಜಿ ಎಲ್ಲರದು ಕೂಡ. ಮುಂದಿನ ಧನ್ಯವಾದ. ಶ್ಲೋಕ ಹೋಗೋಣ. ಆಯ್ತು ಮಾತಾಜಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 12 7ನೇ ಶ್ಲೋಕ. ತೇಷಾಮಹಂ ಸಮುದ್ಧರ್ತಾ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನ ಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಇದರ ಒಂದು ಉಚ್ಚಾರಣೆ, ತೇಷಾಂ ಅಹಂ. 2 ಪದ ಬರುತ್ತೆ ಇಲ್ಲಿ. ತೇಷಾಂ ಒಂದು, ಅಹಂ ಒಂದು. ತೇಷಾಮಹಂ ಕೂಡಿ ಹೇಳ್ಬೋದು. ಸಮುದ್ಧರ್ತ, ಅದಕ್ಕೆ ದೊಡ್ಡ ಒತ್ತಿದೆ ಮತ್ತೆ ಒಟ್ಟು ಸುಳಿದೆ. ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್. ಇಲ್ಲಿ ಮೃತ್ಯು ಸಂಸಾರ ಸಾಗರಾತ್ ಅಂತ 3 ಪದಗಳು ಬರುತ್ತೆ. ಸರಳವಾಗಿ ಹೇಳ್ಬೋದು. ಭವಾಮಿ ನ ಚಿರಾತ್ ಪಾರ್ಥ. ಚಿರಾತ್ ನೋಡಿ ವ್ಯಂಜನ ಇದೆ, ಅಲ್ಲಿ ಅಲ್ಪವಾಗಿ ಹೇಳ್ಬೇಕು. ನ ಚಿರಾತ ಅಲ್ಲ, ಚಿರಾತ ಅಂದ್ರೆ ತಪ್ಪು. ನ ಭವಾಮಿ ನ ಚಿರಾತ್ ಪಾರ್ಥ. ಇಲ್ಲಿ ಆಕ್ಚುಲಿ ನ ಅನ್ನೋದು ಬಿಡ್ಬೇಕಿತ್ತು, ಅಲ್ಲಿ ಬಿಟ್ಟಿಲ್ಲ. ನ ಅಲ್ಲಿ ಗ್ಯಾಪ್ ಕೊಡ್ಬೇಕಿತ್ತು, ಕೊಟ್ಟಿಲ್ಲ. ಹಾಗೆ ನೀವು ಹೇಳುವಾಗ ನಚಿರಾತ್ ಅನ್ಬಾರ್ದು, ನಚಿರಾತ್ ಅನ್ಬೇಡಿ. ನಚಿರಾತ್, ನ ಚಿರಾತ್ ಗ್ಯಾಪ್ ಕೊಡಿ ಅಲ್ಲಿ ನ ಆದ್ಮೇಲೆ. ಭವಾಮಿ ನ ಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಇಲ್ಲಿ 3 ಪದ ಬರುತ್ತೆ. ಮಯಿ ಆವೇಶ ಚೇತಸಾಂ ಅಂತ. ನೀವು ಮಯ್ಯಾವೇಶಿತ ಒಂದ್ ಪದ, ಚೇತಸಾಂ 2ನೇ ಪದ ಮಾಡಿ, 2 ಪದ ಮಾಡ್ಬೋದು. ಮಯ್ಯಾವೇಶಿತ ಚೇತಸಾಂ. ಇದರ ಅರ್ಥವನ್ನ ತಿಳ್ಕೊಳ್ಳೋಣ. ತೇಷಾಮಹಂ, ತೇಷಾಂ ಅಂದ್ರೆ ಅವರಿಗಾಗಿ, ಅಹಂ ಅಂದ್ರೆ ನಾನು, ಸಮುದ್ಧರ್ತ ಅಂತವ್ರಿಗೆ ಏನಾಗಿದ್ದಾನೆ. ಯಾರು ಹಿಂದಿನ ಶ್ಲೋಕದಲ್ಲಿ ಇತ್ತಲ್ಲ, ಏನಂತ ಹೇಳಿ, ಯಾರು ಎಲ್ಲಾ ಕರ್ಮಗಳನ್ನ ನನಗೆ ಅರ್ಪಿಸ್ತಾರೋ, ನನ್ನನ್ನು ಗುರಿಯಾಗಿಟ್ಟಿಕೊಂಡಿರ್ತಾರೋ,
ಸೊ ಯಾರು ಭಕ್ತಿಯಿಂದ ನನ್ನನ್ನು ಆರಾಧಿಸ್ತಾರೋ ಧ್ಯಾನಿಸ್ತಾರೋ ಅವರಿಗೆ ನಾನು ಸಮುದ್ಧರ್ತ. ಸಮುದ್ಧರ್ತ ಅಂದ್ರೆ ಇಲ್ಲಿ ಈ ಯಾರು ಉದ್ಧರಿಸ್ತಾರಲ್ಲ ಅವ್ರಿಗೆ ಸಮುದ್ಧರ್ತ ಅಂತ ಹೇಳ್ತಾರೆ. ನಾನು ಅವರಿಗೆ ಅವರ ಉದ್ಧಾರಕನಾಗಿದ್ದೇನೆ ಅಂತ. ಮೃತ್ಯು ಸಂಸಾರ ಸಾಗರ, ಎಲ್ಲಿ ಉದ್ಧಾರಕನಾಗಿದ್ದೇನೆ? ಈ ಜನನ ಮರಣಗಳ ಚಕ್ರದಿಂದ ಒಂದು ಉದ್ಧಾರಕನಾಗಿದ್ದೇನೆ. ಅದ್ ಹೇಗೆ ಉದ್ಧಾರಣೆ ಮಾಡ್ತಾನೆ? ಮೃತ್ಯು ಸಂಸಾರ ಸಾಗರ, ಈ ಮರಣ ಜನ್ಮಗಳ ಸಾಗರದಿಂದ ಭವಾಮಿ ನಾಚಿರಾತ್ ಪಾರ್ಥ. ಓಕೆ, ಅಂದ್ರೆ ಇದು ಮತ್ತೆ ಅರ್ಥ ನಿಮ್ಗೆ ಬೇರೆ ಕೊಡುತ್ತೆ. ಸೊ ಅದು ಇದನ್ನ ಮಾಡಿ ಹೇಳ್ತಾನೆ, ಯಾಕಂದ್ರೆ ಹಿಂದೆ ಮುಂದೆ ಆಗಿರುತ್ತಲ್ಲ ಅದು. ಈ ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್. ಅಂತಹ ಭಕ್ತರನ್ನ ನಾನು ಜನನ ಮರಣದ ಚಕ್ರದಿಂದ ಉದ್ಧರಿಸ್ತೇನೆ. ನ ಚಿರಾತ್ ಪಾರ್ಥ. ಇಲ್ಲಿ ಹೇಳ್ತಾ ಇರೋದು, ಹೇ ಪಾರ್ಥ, ಹೆಚ್ಚಿನ ಒಂದು ತಡೆ ಇಲ್ಲದೆ, ಲೇಟ್ ಮಾಡಲ್ಲ ನಾನು ಜನನ ಮರಣ ಚಕ್ರದಿಂದ ಅವನ್ಗೆ ಹೊರಗೆ ತರ್ಲಿಕ್ಕೆ ನಾನು ಲೇಟ್ ಮಾಡಲ್ಲ, ಒಂಚೂರು ತಡ ಇಲ್ಲದೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ನ ಚಿರಾತ್ ಪಾರ್ಥ. ಪಾರ್ಥ ಅಂತ ಕರಿತಾನೆ, ಅವ್ನ ಹೆಸರು ಕೂಗ್ತಾ ಇದ್ದಾನೆ. ಮಯ್ಯಾವೇಶದ ಚೇತಸಾಂ. ಯಾರು ಮನಸ್ಸನ್ನ ನನ್ನಲ್ಲೇ ಲೀನಗೊಳಿಸ್ತಾರೋ ಅವ್ರಿಗೆ ನಾನು ಜನನ ಮರಣ ಚಕ್ರದಿಂದ ಉದ್ಧರಿಸ್ಲಿಕ್ಕೆ ಒಂಚೂರುನು ಕೂಡ ತಡ ಮಾಡಲ್ಲ ಅಂತ ಹೇಳ್ತಾರೆ. ಒಟ್ಟಾರೆ ಏನ್ ಅರ್ಥ ಕೊಡುತ್ತಂದ್ರೆ, ಹೇ ಪಾರ್ಥ, ಅರ್ಜುನ ನನ್ನಲ್ಲಿ ಮನಸ್ಸನ್ನ ಸಂಪೂರ್ಣವಾಗಿ ಸ್ಥಿರಗೊಳಿಸಿ ನನ್ನ ಗೊಳಿಸಿದಂತಹ ಭಕ್ತರನ್ನ ನಾನು ಶೀಘ್ರವಾಗಿ ಈ ಒಂದು ಜನನ ಮರಣ ಚಕ್ರ ಅನ್ನುವಂತಹ ಸಾಗರದಿಂದ ಉದ್ಧರಿಸ್ತೇನೆ, ಉದ್ಧಾರ ಮಾಡ್ತೇನೆ ಅಂತ ಹೇಳ್ತೇನೆ. ಕಂಟಿನ್ಯೂ ಮಾಡಿ ಮಾತಾಜಿ. ಮಾತಾಜಿ ಹರೇ ಕೃಷ್ಣ. ಶಶಿಕಲಾ ಮಾತಾಜಿ, ಶ್ರುತಿ ಮಾತಾಜಿ, ಉಮಾದೇವಿ ಮಾತಾಜಿ, ವೆಂಕಟೇಶ್ ಪ್ರಭುಜಿ, ವಿಜಯ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ, ಹೇಳಿ. ತೇಷಾಮಃ ಸಮುದ್ಧಾರ್ಥ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನ ಚಿರಾತ್ ಪಾರ್ಥ ಮಯ್ಯಾವೇಚಿತ ಚೇತಸಾಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತೇಷಾಮಹಂ ಸಮುದ್ಧಾರ್ಥ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನ ಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತೇಷಂ ಅಹಂ ಸಮುದ್ಧಾರ್ಥ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನ ಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ತೇಷಾಮಹಂ ಸಮುದ್ಧಾರ್ಥ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನ ಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ವಿಜಯ ಪ್ರಭುಜಿ ಹೇಳ್ತಾರೆ. ಹರೇ ಕೃಷ್ಣ ಪ್ರಭು ಮಾತಾಜಿ. ಆಯ್ತು, ಸರಿ. ಶ್ಲೋಕಕ್ಕೂ ಕೂಡ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 12 8ನೇ ಶ್ಲೋಕ. ಮಯ್ಯೇವ ಮನಾಧತ್ಸ್ವ ಮಯಿ ಬುದ್ಧಿಂ ನಿವೇಶಯ ನಿವಸಿಷ್ಯಸಿ ಮಯ್ಯೇವ ಅತ ಊರ್ಧ್ವಂ ನ ಸಂಶಯ. ಇದ್ರ ಒಂದು ಉಚ್ಚಾರಣೆ ಮಯ್ಯೇವ. ಇಲ್ಲಿ 2 ಪದಗಳು ಬರುತ್ತೆ. ಮೈ ಏವ, ಮಯ್ಯೇವ ಕೂಡಿ ಹೇಳಿ. ಮನ ಆಧತ್ಸ್ವ, ಮನಃ ಆಧತ್ಸ್ವ ಬಿಡಿಸಿನೇ ಇದೆ. ಮಯಿ ಬುದ್ಧಿಂ ನಿವೇಶಯ, ಸರಳವಾಗಿದೆ. ನಿವಸಿಷ್ಯಸಿ ಮಯ್ಯೇವ. ಇಲ್ಲಿ ಮಯ್ಯೇವ ಅಂತ ಏನಿದೆಯಲ್ಲ ಅದು ಮತ್ತೆ 2 ಪದ. ಮೈ ಏವ, ಮಯ್ಯೇವ. ಆಮೇಲೆ ಅಥ ಊರ್ಧ್ವಂ ನ ಸಂಶಯ. ಸೊ ಇದು ಒಂದೇ ಪದ ಇರುವಂತದ್ದು. ಇದ್ರ ಒಂದು ಅರ್ಥವನ್ನ ತಿಳ್ಕೊಳ್ಳೋಣ. ಈ ಮಯ್ಯೇವ ಮನ ಆಧತ್ಸ್ವ, ಮಯ್ಯೇವ ಅಂತಂದ್ರೆ ನನ್ನಲ್ಲೇ ಅಂತ ಹೇಳ್ತಾ ಇರುವಂತದ್ದು. ಮೈ ಏವ ನನ್ನಲ್ಲೇನೆ. ಮನ ಆಧತ್ಸ್ವ, ಏನ್ ಮಾಡ್ಬೇಕು ನನ್ನಲ್ಲೇ? ಮನ ಅಂದ್ರೆ ಮನಸ್ಸನ್ನ, ಆಧತ್ಸ್ವ ಅಂದ್ರೆ ಸ್ಥಿರಗೊಳಿಸುವಂಥದ್ದು. ಯಾರು ನನ್ನಲ್ಲೇ ಮನಸ್ಸನ್ನ ನಿಲ್ಲಿಸ್ತಾರೋ ಅಥವಾ ಸ್ಥಿರಗೊಳಿಸ್ತಾರೋ, ಮೈ ಬುದ್ಧಿಂ ನಿವೇಶಯ, ತಮ್ಮ ಬುದ್ಧಿಯನ್ನ ನನ್ನಲ್ಲೇನೆ ತೊಡಗಿಸ್ತಾರೆ ಅಂತ ಹೇಳಿ. ಈಗ ಕೆಲವೊಬ್ರು ನಾವು ಭಗವಂತನನ್ನ ಜಪಿಸಿದ್ರು ಕೂಡ ನಮ್ಮ ಬುದ್ಧಿಯನ್ನ ಓಡಿಸ್ತಾ ಇರ್ತೇವೆ ಅಲ್ಲ. ಸೊ ಇಲ್ಲಿ ನಮ್ಮ ಬುದ್ಧಿ
ಬೇರೆ ಕಡೆಗೆ ಓಡ್ಬಾರ್ದು. ಭಗವಂತನ ಮೇಲೇನೆ ಅದನ್ನ ಸ್ಥಿರಗೊಳಿಸಿದಾಗ, ಈಗ ದ್ರೌಪದಿಯು ಕೂಡ ತನ್ನ ಬುದ್ಧಿಯನ್ನ ಓಡಿಸಿದಕ್ಕೆ ಅಲ್ಲಿ ಏನೂ ಆಗ್ಲಿಲ್ಲ, ಎಷ್ಟೇ ಈ ವಸ್ತ್ರಾಪರಣದ ವೇಳೆ ಏನಾಗತ್ತೆ, ಭಗವಂತ ಯಾವಾಗ ಕೊನೆಗೆ ಶರಣಾಗತಿ ಆದ್ಮೇಲೆನೆ ಬಂದ. ಸೊ ಅವಳಲ್ಲಿ ಬುದ್ಧಿ ಓಡಿಸಿದ್ಲು. ಹಾಗೆ ಬುದ್ಧಿ ಓಡಿಸಬಾರ್ದು ಅಂತ ಇಲ್ಲಿ ಹೇಳ್ತಾರೆ. ಮೈ ಬುದ್ಧಿ ನಿವೇಶಯ ನಿವಸಿಷ್ಯಸಿ ಮೈಯೇವ. ಮತ್ತೆ ನೀನೇನ್ ಮಾಡ್ಬೇಕು, ನನ್ನಲ್ಲೇನೆ ವಾಸಿಸ್ಬೇಕು ನೀನು ಅಂತ ಅಲ್ಲ ಹೇಳುವಂಥದ್ದು. ಈಗ ನೋಡಿ, ಎಲ್ಲರಲ್ಲಿ ಕೂಡ ಭಗವಂತನಿದ್ದಾನೆ ಅಂತ, ಎಲ್ಲರಲ್ಲೂ ಭಗವಂತ ವಾಸಿಸ್ತಾನೆ ಅಂತ ಹೇಳ್ತಾ ಇರುವಂಥದ್ದು. ಬಟ್ ಇಲ್ಲಿ ಹೇಳ್ತಾ ಇರುವಂಥದ್ದು ನೀನು ನನ್ನಲ್ಲಿ ವಾಸಿಸ್ಬೇಕು ಅಂತ ಹೇಳಿ, ಭಗವಂತನಲ್ಲಿ. ಸೊ ಹಾಗಿದ್ರೆ ಏನಾಗುತ್ತೆ, ಅದರ ಒಂದು ಪರಿಣಾಮ ಎಂಡಿಗೆ ಹೇಳ್ತಾನೆ ಭಗವಂತ. ಏನಂತ, ಅಂತವ್ರು ಏನಾಗತ್ತೆ, ಅವ್ರು ಯಾವಾಗ್ಲೂ ಕೂಡ ನಿಸ್ಸಂದೇಹವಾಗಿಯೂ ಕೂಡ ನನ್ನಲ್ಲೇನೆ ವಾಸಿಸ್ತಾರೆ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು ಅಲ್ಲ. ಓಕೆ, ಯಾರು ತಮ್ಮ ಮನಸ್ಸನ್ನ ನನ್ನಲ್ಲಿ ಸ್ಥಿರಗೊಳಿಸ್ತಾರೋ ಅವರು ಮುಂದೆ ನನ್ನಲ್ಲಿಯೇ ವಾಸಿಸ್ತಾರೆ ಅಂತ ಹೇಳಿ ಹೇಳ್ತಾ ಇರುವಂಥದ್ದು. ಅಂದ್ರೆ ನಾನು ಅವರು ನನ್ನಲ್ಲಿ ವಾಸಿಸ್ತಾರೆ. ಸೊ ಇದರಲ್ಲಿ ಸಂಶಯ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಓಕೆ, ಒಟ್ಟಾರೆ ಏನ್ ಅರ್ಥ ಕೊಡುತ್ತಂದ್ರೆ ಭಗವಂತ ಹೇಳ್ತಾ ಇರುವಂಥದ್ದು, ನಿನ್ನ ಮನಸ್ಸನ್ನ ಬುದ್ಧಿಯನ್ನ ಸಂಪೂರ್ಣವಾಗಿ ನನ್ನಲ್ಲಿ ಸ್ಥಿರಗೊಳಿಸು. ಹಾಗೇನಾದ್ರೂ ನೀವ್ ಮಾಡಿದ್ರೆ ಖಂಡಿತವಾಗಿಯೂ ನೀನ್ ನನ್ನಲ್ಲೇನೆ ವಾಸಿಸ್ತೀಯ, ಇದರಲ್ಲಿ ಸಂಶಯನೇ ಇಲ್ಲ. ಮತ್ತೆ ಏನೂ ನೀನು ಬೇರೆ ಅಭ್ಯಾಸ ಮಾಡೋ ಅವಶ್ಯಕತೆ ಇಲ್ಲ ಅಂತ. ಈಗ ಗೋಪಿಕೆಯರು ಸ್ವಯಂ ಚಾಲಿತವಾಗಿತ್ತು ಅವ್ರದ್ದು ಒಂದು ಭಕ್ತಿ ಅಲ್ಲ, ಸ್ವಯಂ ಚಾಲಿತವಾಗಿ ಭಗವಂತ ಕೃಷ್ಣನನ್ನೇ ಜ್ಞಾಪಿಸ್ತಾ ಇದ್ರು ಅವರು. ಅದಕ್ಕೆ ಮತ್ತೆ ನಾವೆಲ್ಲ ಮಾಡ್ತೇವೆ, ಕಷ್ಟಪಡ್ತೇವೆ, ಎಷ್ಟೇ ಸಾಧನೆಯನ್ನ ಮಾಡಿದ್ರು ಮತ್ತೆ ಮನೆಯಿಂದ ಹೊರಗೆ ಹೋದ್ವಿ ಅಥವಾ ನಮ್ಮಲ್ಲಿ ಕೃಷ್ಣನ ಒಂದು ಆಲೋಚನೆಗಳು ಇರ್ಲಿಲ್ಲ ಅಂತ ನಾವು ಭೌತಿಕ ಬಿದ್ಬಿಡ್ತೇವೆ. ಸೊ ನಮ್ ಸ್ವಯಂ ಚಾಲಿತ ಇಲ್ಲ. ಹೇಗೆ ಈಗ ಒಂದು ಕಾರ್ ಓಡಿಸುವಾಗ ನಾವು ಫಸ್ಟ್ ಗೇರು ಸೆಕೆಂಡ್ ಗೇರು ಆಟೋಮೆಟಿಕ್ ಆಗಿ ಹೋಗುತ್ತೆ ನೋಡಿ, ಕೈ ತಾನೇ ಹೋಗುತ್ತೆ. ಸ್ಲೋ ಮಾಡುವಾಗ ಕೂಡ ತಾನೇ ಸ್ಲೋ ಸೆಕೆಂಡ್ ಬಂದ್ಬಿಟ್ಟು ನಾವು ಸ್ಲೋ ಮಾಡ್ತೇವೆ ವೆಹಿಕಲ್ ಅನ್ನ. ಯಾಕೆ, ಅದು ನಮ್ಮ ಒಂದು ಸಬ್ ಕಾನ್ಸಿಯಸ್ ಮೈಂಡ್ ಆಪರೇಟ್ ಮಾಡ್ತಾ ಇರುತ್ತೆ. ಹಾಗೆ ನಾವು ಸಾಧನೆ ಮಾಡಿದಾಗ ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಕೃಷ್ಣ ಇರೋ ಹಾಗೆ ನಾವು ಆಪರೇಟ್ ಮಾಡ್ಕೊಳ್ಬೇಕು ನಮ್ಮನ್ನ ನಾವು. ಆವಾಗ ಈ ಒಂದು ಪರಿಣಾಮ ಬೀರುತ್ತೆ ಅಂತ ಹೇಳ್ತೇವೆ. ಕಂಟಿನ್ಯೂ ಮಾಡಿ ಮಾತಾಜಿ. ನಾಲ್ಕು ಜನರಿಗೆ ಹೇಳಿಸಿ ಮೀಟಿಂಗ್ ಎಂಡ್ ಮಾಡೋಣ. ಆಯ್ತು ಆಯ್ತು ಮಾತಾಜಿ. ಹರೇ ಕೃಷ್ಣ. 69 ಎಚ್ ಶ್ರೇಯ ಮಾತಾಜಿ, ಸುಮಿತ್ರಮ್ಮ ಮಾತಾಜಿ, ಐಶ್ವರ್ಯ ಮಾತಾಜಿ, ಅಂಬಿಕಾ ಮಾತಾಜಿ. ಹರೇ ಕೃಷ್ಣ. ಅಟೆಂಡೆನ್ಸ್ ಮಾತಾಜಿ. ಹಾ ಸಾರಿ ಮಾತಾಜಿ, ಹಾಕ್ರಿ. ಹರೇ ಕೃಷ್ಣ. ಅವ್ರ್ಯಾರು ಓದ್ತಾ ಇಲ್ಲ, ನಾನೇ ಓದ್ತೀನಿ. ಶ್ಲೋಕ 8. ಮಯ್ಯೇವ ಮನ ಆದತ್ಸ್ವ ಮಯಿ ಬುದ್ಧಿಂ ನಿವೇಶಯ ನಿವಸಿಷ್ಯಸಿ ಮಯ್ಯೇವ ಅತ ಊರ್ಧ್ವಂ ನ ಸಂಶಯಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಐಶ್ವರ್ಯ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಯ್ಯೇವ ಮನ ಅದ್ದತ್ಸ್ಯವ ಮಹಿ ಬುದ್ಧಿಂ ನಿವೇಶಯ ನಿವಸಿಷ್ಯಸಿ ಮಯ್ಯೇವ ಅತ ಊರ್ಧ್ವಂ ನ ಸಂಶಯಃ. ಧನ್ಯವಾದಗಳು ಮಾತಾಜಿ. ಅಂಬಿಕಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 8. ಮಯ್ಯೇವ ಮನಃ ದತ್ವಾ ಮಹಿ ಬುದ್ಧಿಂ ನಿವೇಶಯ ನಿವಶಿಷ್ಯಸಿ ಮಯ್ಯೇವ ಆತ ಊರ್ಧ್ವಂ ನ ಸಂಶಯಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಬಿವಿ ಲಕ್ಷ್ಮಿ ಮಾತಾಜಿ. ಬಿವಿ ಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ. ಮಲ್ಜಮ್ಮ ಮಾತಾಜಿ. ಹರೇ ಕೃಷ್ಣ. ಚೆನ್ನಪ್ಪ ಪ್ರಭುಜಿ ಹೇಳಿ. ಶ್ಲೋಕ 8. ಮಯೇವ ಮನದಸ್ವ ಮಹಿ ಬುದ್ಧಿ ನಿವೇಶಯ ನಿವಾಸಿಷ್ಯಸಿ ಮೈವೇವ ಆತ ಊರ್ಧ್ವಂ ನ ಸಂಶಯ. ಹರೇ ಕೃಷ್ಣ. ಹೇಳ ಮಾತಾಜಿ. ಹರೇ ಕೃಷ್ಣ. ಮಯ್ಯೇವ ಮನ ಆದತ್ಸ್ವ ಮಯಿ ಇಬ್ರಿಬ್ರು ಹೇಳ್ತಾ ಇದ್ದೀರ ಅಂತೀರಿ. ವೇಟ್ ಮಾಡಿ ಮಾತಾಜಿ. ಇಲ್ಲ. ಮಯ್ಯೇವ ಆದತ್ಸ್ವ ಮಯಿ ಬುದ್ಧಿಂ ನಿವೇಶಯ ನಿವಸಿಷ್ಯಸಿ ಮಯ್ಯೇವ ಆತ ಊರ್ಧ್ವಂ ನ ಸಂಶಯ ಅತ ಊರ್ಧ್ವಂ ನ ಸಂಶಯ. ಹರೇ ಕೃಷ್ಣ. ಒಬ್ರು ಹೇಳುವಾಗ ಇನ್ನೊಬ್ರು ಮ್ಯೂಟ್ ಮಾಡ್ಕೊಳ್ಳಿ, ಅವ್ರ ಮುಗಿದ ಮೇಲೆ ಹೇಳಿ.
ಅವರು ಹೇಳುವಾಗ ಮಧ್ಯದಲ್ಲಿ ಹೇಳ್ಬೇಡಿ. ಬಹುಶಃ ನಿಮ್ಗೆ ಕೇಳಿಸ್ಲಿಕ್ಕಿಲ್ಲ ಅನ್ಕೊಳ್ತೇನೆ ನಾನು ಇಲ್ಲ ಹೇಳಿರೋದು. ಮಾತಾಜಿ ನೆಟ್ವರ್ಕ್ ಇಶ್ಯೂ. ಸರಿ ಸರಿ ಹೇಳಿ ನೆಕ್ಸ್ಟ್ ಪ್ರಭುಜಿ. ಶ್ಲೋಕ 8. ಮಯ್ಯೇವ ಮನ ಆಧತ್ಸ್ವ ಮಯಿ ಬುದ್ಧಿಂ ನಿವೇಶಯ ನಿವಸಿಷ್ಯಸಿ ಮಯ್ಯೇವ ಆತ ಊರ್ಧ್ವಂ ನ ಸಂಶಯಃ. ಹರೇ ಕೃಷ್ಣ. ಆಯ್ತು ಮಾತಾಜಿ. ಹರೇ ಆಯ್ತು ಮಾತಾಜಿ, ಮೀಟಿಂಗ್ ಧನ್ಯವಾದಗಳು ಎಲ್ಲ ಮಾತಾಜಿ ಪ್ರಭುಜಿಗಳಿಗೆ. ಹರೇ ಕೃಷ್ಣ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವವೃಂದ ಕಿ ಜೈ. ಶಿಲ ಪ್ರಭುಪಾದ್ ಕಿ ಜೈ. ಶಿಲ ಗುರುದೇವ್ ಕಿ ಜೈ. ಧನ್ಯವಾದಗಳು ಸುಮಂಗಲ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಅಟೆಂಡೆನ್ಸ್ ಆಗ್ತೀನಿ ಮಾತಾಜಿ. ಅಟೆಂಡೆನ್ಸ್ ಲಿಂಕ್ ಹಾಕಿದ್ದಾರೆ ನೋಡಿ. ಹಾಕಿದ್ದೇನೆ ಮಾತಾಜಿ, ಚಾಟ್ ಬಾಕ್ಸ್ ಅಲ್ಲಿ ಇದೆ ನೋಡಿ. ಇಲ್ಲ ಬರ್ಲೇ ಇಲ್ಲ ಮಾತಾಜಿ. ನೋಡಿ ಮತ್ತೆ ಹಾಕಿದೆ ನೋಡಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹಾಕಿ ಮಾತಾಜಿ, ಹಾಕಿದ್ದೀನಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಆಗ್ತಾ ಇದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ನೆಕ್ಸ್ಟ್ ಕ್ಲಾಸ್ ಬಂದಿಲ್ಲ ಅನಿಸುತ್ತೆ. ಬಂದಿದ್ದಾರೆ ಮಾತಾಜಿ. ಕ್ಲಾಸ್ ಯಾರು ಬಂದಿಲ್ಲ. ಇದ್ದಾರೆ ಮಾಡಿದ್ದೇನೆ. ಓ, ನಾನ್ ಡೈರೆಕ್ಟ್ ಹೋಸ್ಟ್ ಮಾಡ್ಬಿಟ್ಟೆ ಅವ್ರಿಗೆ. ಮಾತಾಜಿ ನೀವು ನಂಗೆ ವಾಪಸ್ ಮಾಡಿ, ನಾನು ಲೈವ್ ಹೋಗದೆ ಮಾಡಿದೆ ನಿಮ್ಗೆ. ನಾಗವೇಣಿ ಮಾತಾಜಿ. ಮಾಡಿದಾರ. ಇದು ಕ್ಲಾಸ್